ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸ್ತುತಿಭಿಃ ಪುಷ್ಕಲಾಭಿಃ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದ್ರೋಣೋತ್ಪನ್ನ ಪ್ರಭುಜಿ. ಹರೇ ಕೃಷ್ಣ. ಪ್ರಣಾಮ. ಹರೇ ಕೃಷ್ಣ. ಸೊ ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಅಧ್ಯಾಯ 11 ವಿಶ್ವರೂಪ ಸಂದರ್ಶನ ಯೋಗ ಅಥವಾ ವಿಶ್ವರೂಪ ದರ್ಶನ ಯೋಗ. ನಿಮಗೆಲ್ರಿಗೂ ಸ್ವಾಗತ. ನಾವು ಒಂದು ಚಿಕ್ಕ ಕೀರ್ತನೆ 1 ಮಿನಿಟ್ ಕೀರ್ತನೆ ಮಾಡಿ ಹಾಗೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ವೃಜ ಜನರಂಜನ, ಯಶೋದನಂದನ ವೃಜ ಜನರಂಜನ, ಯಶೋದನಂದನ ವೃಜ ಜನರಂಜನ, ಯಶೋಧನಂದನ ವೃಜ ಜನರಂಜನ, ಯಶೋಧನಂದನ ವೃಜ ಜನರಂಜನ, ಯಮುನಾ ತೀರ ವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. हरिनाम संकीर्तन की जय, श्रील प्रभुपाद की जय, अनंत कोटि वैष्णववृंद की जय, भगवत गीता ग्रंथराज की जय, ಶ್ರೀ ರಾಧಾ ಗೋವಿಂದ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪ್ರಾರ್ಥನೆಯೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಾನ್ಯ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಸೊ ನಿನ್ನಿನ ಅಧ್ಯಾಯದಲ್ಲಿ ಭಗವಂತನನ್ನ, ಅವನು ಅಚಿಂತ್ಯ, ಅವನನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ಅವನು ಎಲ್ಲದರ ಮೂಲ ಅಂತ ನಾವು ತಿಳಿದು ಅವನ ಭಕ್ತಿಯನ್ನ ಮಾಡಬೇಕು ಅನ್ನುವಂಥದ್ದು. ಸೊ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆ ಅಂತ. ಸೊ ಭಗವಂತನನ್ನ ಆ ರೀತಿ ಅವನನ್ನ ನಾವು ಹೇಗೆ ಅವನೇ ಎಲ್ಲ ಲೋಕದ ಪ್ರಭು ಮತ್ತು ಎಲ್ಲವೂ ಅವನಿಂದಲೇ ನಡೆಯುವಂತಹದ್ದು ಅನ್ನೋದನ್ನ ತಿಳ್ಕೊಂಡು ಅವನಿಗೆ ಶರಣಾಗತರಾಗುವಂತಹದ್ದು. ಸೊ ಅವನ ಸರ್ವೋಚ್ಚ ಸ್ಥಾನವನ್ನ ನಾವು ಸ್ವೀಕಾರ ಮಾಡಿ ಸರ್ವಂ ಏತದ್ ರಥಂ ಮನ್ಯೆ. ಸೊ ಎಲ್ಲವೂ ಅವನ ಆಜ್ಞೆಯ ಮೇರೆಗೆ ಆಗುವಂತಹದ್ದು, ಅದನ್ನು ನಾವು ತಿಳ್ಕೊಂಡಿದ್ದು ಅಂತ ಶ್ರೀಕೃಷ್ಣನು ತನ್ನ ವಿಸ್ತರಣೆಯ ಬಗ್ಗೆ ಹೇಳ್ತಾನೆ.
ಕೊನೆಯದಾಗ ಅರ್ಜುನಿಗೆ ಹೇಳ್ತಾನೆ, ಇದೆಲ್ಲ ಯಾಕೆ? ನನ್ನ ಒಂದು ಏಕಾಂಶದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿದ್ದೇನೆ ಅನ್ನೋದನ್ನು ಹೇಳ್ತಾನೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನಕ್ಕೆ ಬೇಡ್ಕೊಳ್ತಾನೆ, ನಾನು ನಿನ್ನನ್ನು ನೋಡಬಹುದು ಅಂದರೆ ನೀನು ನನಗೆ ನಿನ್ನ ಆ ಒಂದು ವಿಶ್ವರೂಪವನ್ನು ನನಗೆ ತೋರಿಸ್ತೀಯಾ? ನಿನಗೆ ಅನಿಸಿದ್ರೆ ನಾನು ಅದನ್ನು ನೋಡ್ಬೋದು ಅಂತ. ಹಾಗೆ ಅವನು ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಆಮೇಲೆ ಅರ್ಜುನ ಅವನನ್ನು ನೋಡಿ, ಆ ಭಯಂಕರವಾದ ರೂಪವನ್ನು ನೋಡಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಪ್ರಾರ್ಥನೆಯನ್ನು ಮಾಡಿ ಅವನಿಗೆ ಹೇಳ್ತಾನೆ, ಕೊನೆಗೆ ನಿನ್ನ ಮೊದಲ ಸ್ಥಿತಿಗೆ ಬಾ, ಅದಕ್ಕೂ ಮೊದಲು ನಿನ್ನ ಚತುರ್ಭುಜ ನಾರಾಯಣನ ರೂಪವನ್ನು ಸಹಿತ ನಾನು ನೋಡಬೇಕು. ಸೊ ಅದನ್ನು ತೋರಿಸು ಅಂತ ಹೇಳಿ ಅವನು ಬೇಡ್ಕೊಳ್ತಾನೆ. ಹಾಗೆ ಕೃಷ್ಣ ಅವನಿಗೆ ಚತುರ್ಭುಜ ನಾರಾಯಣನ ರೂಪವನ್ನು ತೋರಿಸಿ ಆಮೇಲೆ ತನ್ನ ಮೂಲ 2 ಕೈಗಳ ರೂಪಕ್ಕೆ ಮತ್ತೆ ತಿರುಗಿ ಬರ್ತಾನೆ. ಸೊ ಈಗ ನಾವು ನೋಡೋಣ. ಅರ್ಜುನ ಉವಾಚ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀರಾಮಕೃಷ್ಣದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ಕೃಷ್ಣ. ನಾವು ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ. ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಹರೇ ಕೃಷ್ಣ. ಅರ್ಜುನ ಹೇಳ್ತಾ ಇರುವಂತಹದ್ದೇನೋ, ಇಷ್ಟು ಅವನು ಭಗವಂತನಿಗೆ ಅವನನ್ನ ತನ್ನ ಗುರು ಅಂತ ಸ್ವೀಕಾರ ಮಾಡಿ, ನಾನು ನಿನಗೆ ಶರಣಾಗತನಾದ ಆತ್ಮ ಅಂತ ಹೇಳಿ ಅವನಲ್ಲಿ ವಿನಮ್ರನಾಗಿ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರ ಭಗವಂತನಿಂದ ಜ್ಞಾನವನ್ನ ಪಡಿತಾನೆ. ಕರ್ಮಯೋಗ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಪಡಿತಾನೆ. ಭಕ್ತಿ ಯೋಗದಲ್ಲಿ ಈಗ ನಾವು ಹೇಗೆ ಹೋಗಬೇಕು ಅನ್ನುವಂಥದ್ದನ್ನು ಕೇಳ್ತಾನೆ. ಸೊ ಇದೆಲ್ಲವನ್ನ ಕೇಳಿ ಅವನು ಹೇಳ್ತಾ ಇದ್ದಾನೆ, ಈಗ ನನ್ನ ಮೋಹ ನಾಶವಾಗಿದೆ. ಮೋಹ ಅಂದ್ರೆ ಇಷ್ಟು ತನಕ ಅವನು ಈ 2ನೇ ಅಧ್ಯಾಯದಲ್ಲಿ ಭಗವಂತನಿಗೆ ಕೇಳ್ತಾನೆ, ಕುತಸ್ತ್ವ ಕಶ್ಮಲಮಿದಂ, ಈ ಕಶ್ಮಲ ಅನ್ನೋದು ನಿನ್ಗೆ ಎಲ್ಲಿಂದ ಬಂತು ಅನ್ನುವಂಥದ್ದು. ಸೊ ಅಂತಹ ಆ ಒಂದು ಕಶ್ಮಲ, ಅಲ್ಲಿ ಆ ಕಶ್ಮಲ ಅಂದ್ರೆ ಯಾವುದು? ಅವನು ಹೇಳ್ತಾ ಇರುವಂತಹ 5 ಕಾರಣಗಳು, ಮತ್ತು ಅದರಲ್ಲಿ ಮುಖ್ಯವಾಗಿ ಅವನು ಅಂಟುಕೊಂಡಿರುವಂತಹದ್ದು ಐಹಿಕ ಪ್ರಪಂಚಕ್ಕೆ. ಯಾಕೆಂದ್ರೆ ಇಲ್ಲ ಅಂದ್ರೆ ಅವನು ಐಹಿಕ ಪ್ರಪಂಚದ ಅಸ್ತಿತ್ವದಿಂದ ಹೊರಗಿದ್ದ ಅಂದ್ರೆ ಅವನು ಕ್ಷತ್ರಿಯನಾಗಿ ಹುಟ್ಟಿದ್ದಕ್ಕೆ ತನ್ನ ಕ್ಷತ್ರಿಯ ಕರ್ತವ್ಯವನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು. ಅದರಿಂದ ಈಗ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ನನ್ನ ಮೋಹ ನಾಶವಾಗಿದೆ. ಯಾಕೆಂದ್ರೆ ಈಗ ಇಷ್ಟು ತಿಳಿದ ಮೇಲೆ ಅವನು ಯಾರು, ಕೃಷ್ಣ ಯಾರು ಅವನು ನನ್ನ ಜೊತೆ ಇದ್ದಾನೆ, ನನಗಿನ್ನೇನು ಬೇಕು? ಅದರಿಂದ ಅವನು ಹೇಳ್ತಾನೆ, ನನ್ನ ಮೋಹ ನಾಶವಾಗಿದೆ. ನಿನ್ನ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ನೀನು ನನಗೆಲ್ಲ ಏನೆಲ್ಲ ಹೇಳಿದ್ದೀಯಾ, ರಹಸ್ಯವಾದ ನಿನ್ನ ಅಧ್ಯಾಯ, ಮುಂದಿನ ಅಧ್ಯಾಯ ಅತ್ಯಂತ ರಹಸ್ಯವಾದ ಜ್ಞಾನವನ್ನ ಸಹಿತ ಅವನು ಕೊಡ್ತಾನೆ. ಆಮೇಲೆ ನೆಕ್ಸ್ಟ್ ಯಾರು ಓದ್ತೀರಾ? ಓದಿ. ಇದು 3 ಶ್ಲೋಕಗಳನ್ನ, ಶ್ಲೋಕದ ಅರ್ಥ ಇದೆ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಕಂಟಿನ್ಯೂ ಮಾಡಿ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯನ್ನು ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಅಪರಿಮಿತ ಅಂದ್ರೆ ಪರಿಮಿತವಾದಂತಲ್ಲ. ಪರಿಮಿತ ಅಂದ್ರೆ ಏನು? ಲಿಮಿಟೆಡ್. ಅದು ಅನ್ಲಿಮಿಟೆಡ್ ಅಂದ್ರೆ ಇದು ಅವನು ನೋಡ್ತಾ ಇರ್ತಾನೆ, ಅದು ಕಾಣಿಸ್ತಾ ಇರುತ್ತೆ. ಅದರಿಂದ ಆ ರೂಪಕ್ಕೆ ಎಲ್ಲಿಯೂ ಆದಿ ಮಧ್ಯ ಅಂತ್ಯ ಅನ್ನೋದು ಇರುವುದಿಲ್ಲ ಅನ್ನೋದನ್ನು ಹೇಳ್ತಾನೆ. ಅಂತಹ ರೂಪವನ್ನು ಅವನು ತೋರಿಸ್ತಾನೆ. ಅದರಿಂದ ಇಲ್ಲಿ ಹೇಳ್ತಾನೆ ಕಮಲ ನೇತ್ರನೇ ಅಂದ್ರೆ ಕೃಷ್ಣನನ್ನ ಆ ರೀತಿಯಾಗಿ ಅವನು ಸಂಬೋಧಿಸ್ತಾನೆ. ಎಲ್ಲವನ್ನ ಕೇಳಿದ್ದೇನೆ ನಾನೀಗ, ನಿನ್ನ ವೈಭವಗಳನ್ನು ಸಹಿತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ನೀನು ಹೇಗೆ ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ನೀನು ಹೇಗೆ ಪ್ರವೇಶಿಸಿರುವೆ ಅಂದ್ರೆ, ಹೇಗೆ ನೀನು ಈ ವಿಶ್ವದ ಅಭಿವ್ಯಕ್ತಿ ಎಲ್ಲವೂ ನಿನ್ನಲ್ಲಿ ಹೇಗೆ ಇದೆ, ನೀನು ಅದಕ್ಕೆ ಹೇಗೆ ಆಧಾರನಾಗಿದ್ದೀಯಾ ಅನ್ನುವಂಥದ್ದನ್ನ ತೋರಿಸು ಅನ್ನುವುದನ್ನು ನಾನು ಅದನ್ನ ನೋಡ್ಲಿಕ್ಕೆ ಪ್ರವೇಶಿಸಿ ಅಂದ್ರೆ ನೋಡ್ಲಿಕ್ಕೆ ಅರ್ಹ ಅಂತ ನೀನು ಭಾವಿಸಿದರೆ ನಾನು ಅದನ್ನು ನೋಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅನ್ನೋ ಮಾತನ್ನು ಅವನಿಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಯಾರಾದ್ರೂ ಓದಿ 3 ಶ್ಲೋಕ. ದೇವೋತ್ತಮ ಪುರುಷ ಪರಮ ಪುರುಷನು ಹೇಳಿದನು,
ಹೇಳಿ, ಓದಿ ಮತ್ತೆ. ಪೃಥ್ವಿರು ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು ನಾನು ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಅರ್ಜುನ, ನೀನು ಏನನ್ನು ನೋಡಲು ಬಯಸುತ್ತಿದ್ದೆಯೋ ಅದನ್ನೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತಿದ್ದೆಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಚರವಲ್ಲದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ, ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ನಾವು ಹೇಗೆ 3D 4D ಪಿಕ್ಚರ್ ನೋಡ್ಲಿಕ್ಕೆ ಹೋದಾಗ ಅದು ನಮಗೆ 3D 4D ಕಾಣಿಸೋದಿಲ್ಲ ಸರಿಯಾಗಿ ಅಲ್ವಾ, ಅದಕ್ಕೆ ಒಂದು ಚಸ್ಮಾ ಹಾಕೊಂಡು ನೋಡ್ತೇವಲ್ಲ, ಆ ರೀತಿಯಾಗಿ ಈ ಭಗವಂತನ ದಿವ್ಯ ರೂಪವನ್ನ ನಮ್ಮ ಚರ್ಮಚಕ್ಷುವಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಈ ಪರಿಮಿತ ಇಂದ್ರಿಯಗಳಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ನಮ್ದು ಲಿಮಿಟೆಡ್ ಸೆನ್ಸಸ್ ಇದು ಈ ಸೆನ್ಸಸ್ ಪರಿಪೂರ್ಣ ಅಲ್ಲ, ಮತ್ತೆ ಅಪರಿಪೂರ್ಣ, ಇದು ಇನ್ಕಂಪ್ಲೀಟ್ ಸೆನ್ಸಸ್ ನಮ್ದು. ನಮ್ಮ ಎಲ್ಲ ಇಂದ್ರಿಯಗಳು ಅದು ಅಪರಿಪೂರ್ಣ. ಯಾಕೆಂದ್ರೆ ನಮಗೆ ಹೇಗೆ ಸ್ಪರ್ಶನೂ ಇರ್ಬೋದು ಅಥವಾ ಎಲ್ಲದರಲ್ಲಿಯೂ ನಾವು ಅಂದ್ರೆ ಮೋಸ ಹೋಗ್ತೇವೆ, ಆ ಇಂದ್ರಿಯಗಳು ಮೋಸ ಹೋಗ್ತವೆ. ಹೇಗೆ ಅಂದ್ರೆ ಉದಾಹರಣೆಗೆ ಕುಕ್ಕರ್ ಸೌಂಡು, ರೈಲ್ವೆ ಸೌಂಡು, ಹಿಸ್ ಅಂತ ಅದು ಒಂದೇ ತರ ಕೇಳಿಸತ್ತೆ. ಆ ಸೌಂಡಲ್ಲೂ ಸಹಿತ ನಾವು ಇಂದ್ರಿಯದಿಂದ ಮೋಸ ಹೋಗ್ತೇವೆ. ಅದೇ ರೀತಿಯಾಗಿ ಪ್ರತಿಯೊಂದು ಇಂದ್ರಿಯವು ಪರಿಪೂರ್ಣ ಅಲ್ಲದೆ ಇರುವುದರಿಂದ ಶಬ್ದನೂ ಸಹಿತ ನಮಗೆ ಒಂದು ಹಂತದವರೆಗೆ ನಾವು ಒಂದು ಡಿಸ್ಟೆನ್ಸ್ ಅಲ್ಲಿ ಮಾಡ್ತೀವಿ, ಆದ್ರೆ ಅದರ ಆಚೆ ನಾವು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಆ ರೀತಿಯಾಗಿ ಈ ಭಗವಂತನ ರೂಪವನ್ನು ನಮ್ಮ ಈ ಇಂದ್ರಿಯಗಳಿಂದ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅರ್ಜುನನಿಗೆ ಅವನೇನ್ ಮಾಡ್ತಾ ಇದ್ದಾನೆ, ದಿವ್ಯ ಚಕ್ಷುವನ್ನ, ದಿವ್ಯವಾದ ಕಣ್ಣನ್ನ, ಅದನ್ನ ನೋಡ್ಲಿಕ್ಕೆ ದೃಷ್ಟಿಯನ್ನ ಅವನು ಈ ಕೊಡ್ತಾನೆ. ಅದರಿಂದ ಅವನು ಹೇಳ್ತಾನೆ, ಈ ನನ್ನ ಐಶ್ವರ್ಯವನ್ನ ನೋಡು ಅಂತ. ಸಂಜಯೋವಾಚ ಏವ ಮುಕ್ತ್ವಾ ತಥೋ ರಾಜನ್ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು, ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸಂಜಯ್ ಯಾರಿಗೆ ಹೇಳ್ತಾ ಇದ್ದಾನೆ? ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ, ಕುರುಡ ಪಾಪ, ಅವನು ಆಲ್ರೆಡಿ ಬರೀ ಕಣ್ಣಷ್ಟೇ ಕುರುಡಲ್ಲ, ಅವನ ಅಂತರಂಗದಿಂದ ಅವನು ಕುರುಡಾಗ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಅಲ್ಲಿ ಅವನು ಆಲ್ರೆಡಿ ದಾಯಾದಿ ಮಾತ್ಸರ್ಯದ ವಿಷವನ್ನ ಬಿತ್ತಿ ಬರೀ ಕೌರವರೇ ಗೆಲ್ಬೇಕು ಅನ್ನುವಂತಹ ಒಂದು ಅಂದ್ರೆ ತಮೋಗುಣದ ಅಧೀನದಲ್ಲಿ ಅವನು ಇರ್ತಾನೆ. ಸೊ ಅವನಿಗೆ ಹೇಳ್ತಾ ಇದ್ದಾನೆ ಏನಪ್ಪಾ ಅಂತ ಅಂದ್ರೆ, ಆ ವಿಶ್ವರೂಪನ ಸಂಜೆ ಅವನಿಗೆ ಹೇಳ್ತಾ ಇದ್ದಾನೆ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ. ಸೊ ವಿಶ್ವರೂಪ ದರ್ಶನಕ್ಕೆ ಜಯವಾಗಲಿ. ಹರೇ ಕೃಷ್ಣ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮದಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ಹರೇ ಕೃಷ್ಣ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಲಕ್ಷಾಂತರ ಸೂರ್ಯರು, ಒಂದು ಸೂರ್ಯನ ಪ್ರಭೆಯನ್ನ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಏನೋ ಅಂತಹ ಲಕ್ಷಾಂತರ ಸೂರ್ಯರ ಪ್ರಭೆ ಒಮ್ಮೆಲೆ ಅವನಿಗೆ ಕಾಣಿಸ್ತಾ ಇದೆ ಆ ಕೃಷ್ಣನ ಶರೀರದಲ್ಲಿ. ಅವನು ಎದುರುಗಡೆ ನಿಂತಿರೋ ತನ್ನ ಶರೀರದಲ್ಲಿ ಎಲ್ಲವನ್ನ ನೋಡು ಅಂತ ಹೇಳ್ತಾ ಇದ್ದಾನಲ್ಲ. ಈ ಒಂದು 45 ನಿಮಿಷ ವಿಂಡೋನಲ್ಲಿ ಅವನು ಈ ರೀತಿಯಾಗಿ ಅವನಿಗೆ ಗೀತೋಪದೇಶ ಮಾಡಿದ್ದಾನೆ. ಅದರಲ್ಲಿ ಅವನಿಗೆ ಈಗ ಮತ್ತೆ ಇದರಲ್ಲಿ ಏನೋ ವಿಶ್ವರೂಪದ ಈ ದರ್ಶನ ಅಲ್ಲಿ ಅವನಿಗೆ ಕಾಣಿಸ್ತಾ ಇದ್ದಾನೆ ದಿವ್ಯ ದೃಷ್ಟಿಯಿಂದ. ಅಂತಹ ತೇಜಸ್ಸನ್ನ ಅವನು ಅಲ್ಲಿ ನೋಡ್ತಾ ಇದ್ದಾನೆ.
ಲಕ್ಷಾಂತರ ಅಂತಹ ಪ್ರಭೆ ಅವನಿಂದ ನೋಡ್ತಾ ಇದ್ದಾನೆ. ಮತ್ತು ಹೇಗಿದೆ ಅವನ ರೂಪ ಅಂದರೆ ಅನೇಕ ಬಾಯಿಗಳನ್ನು ಹೊಂದಿದ್ದಾನೆ, ಅನೇಕ ಕಣ್ಣುಗಳನ್ನು ಹೊಂದಿದ್ದಾನೆ. ಅಂದರೆ ಅಸಂಖ್ಯಾತವಾದಂಥ, ಇದೆಲ್ಲ ಲೆಕ್ಕವೇ ಇಲ್ಲ ಅಷ್ಟು ಆತನು. ಮತ್ತೆ ಯಾವ ರೀತಿಯಾಗಿ ಪ್ರತಿಯೊಂದು ಇದರಲ್ಲಿ ಅವನು ದಿವ್ಯ ಮಾಲೆಗಳನ್ನು ಒರೆಸ್ಕೊಂಡು ದಿವ್ಯ ಗಂಧಗಳನ್ನು ಹಚ್ಕೊಂಡಿದ್ದಾನೆ, ಮೈ ತುಂಬ ಹಚ್ಕೊಂಡಿದ್ದಾನೆ. ಅಂಥ ಅದು ಇಂತಹ ರೂಪ ಸಡನ್ ಆಗಿ ಅವನ ಎದುರುಗಡೆ ಬಂದಾಗ ಅವನಿಗೆ ಕತೆ ಏನಾಗಬೇಕು ಅಲ್ವಾ? ನೀವೊಂಥರ ಊಹಿಸ್ಕೊಳ್ಳಿ ಏನಾಗಬಹುದು. ಸರಿ, ಇಲ್ಲಿ ನೋಡು, ನೀನು ನನ್ನ ವಿಶ್ವರೂಪ ದರ್ಶನ ನೋಡ್ತೀಯ, ಅದು ನೋಡು. ಆಮೇಲೆ ಕೊನೆಗೆ ಅರ್ಜುನಕ್ಕೆ ಸಾಕಾಗೋಗುತ್ತೆ ಇದು ನೋಡಿ, ಬೇಡಪ್ಪ ಸಾಕು ನೀನು ಮತ್ತೆ ವಾಪಸ್. ಸೊ ಇಲ್ಲಿ ಅಂತಹ ಒಂದು ವಿಶ್ವತೋಮುಖವಾದಂತಹ ಅಂತಹ ಉಜ್ವಲವಾದಂತಹ ಆ ಒಂದು ಅನಂತವಾದದ್ದು ವಿಸ್ತರಣೆ, ಅನ್ಲಿಮಿಟೆಡ್ ಆ ರೂಪ, ಅದು ಅಂತಹ ರೂಪವನ್ನು ಅವನು ನೋಡ್ತಾನೆ. ತತ್ರೈಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆ ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಎಲ್ಲವನ್ನ ಒಂದೇ ಸ್ಥಳದಲ್ಲಿ ನೋಡ್ತಾನೆ. ಹೇಗೆ ನಾವು ಎಲ್ಲೋ ಆಗ್ತಾ ಇರುವಂತಹ ಈಗ ಲೈವ್ ಟೆಲಿಕಾಸ್ಟ್ ಅನ್ನ ನೋಡ್ತೇವೋ ಆ ಥರ ಅವನಿಗೆ ಏನು ಊಹಿಸ್ತಾನೋ, ಏನನ್ನ ನೋಡ್ಲಿಕ್ಕೆ ಅವನು ಬಯಸ್ತಾನೋ ಅದೆಲ್ಲ ಅವನಿಗೆ ಆ ಒಂದು ಇದರಲ್ಲಿ ಕಾಣಿಸ್ತಾ ಇದೆ. ಆ ದಿವ್ಯ ದೃಷ್ಟಿಯ ಕಾರಣದಿಂದ ಅವನು ಅದನ್ನ ನೋಡ್ತಾನೆ. ಅಮಿತ ವಿಸ್ತರಣೆಗಳು ಅಂದ್ರೆ ಅನ್ಲಿಮಿಟೆಡ್ ಎಕ್ಸ್ಪಾನ್ಷನ್, ಅದು ಸಹಿತ ಅಲ್ಲಿ ಅವನಿಗೆ ಕಾಣಿಸ್ತಾ ಇದೆ. ಒಂದೇ ಸ್ಥಳದಲ್ಲಿ ಅದನ್ನು ಅವನು ನೋಡ್ತಾ ಇದ್ದಾನೆ. ತತಃ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಇದು ಸಹಿತ ಭಗವಂತ ಕೊಟ್ಟ ಬುದ್ಧಿಯಿಂದ ಮಾತ್ರ ಸಾಧ್ಯ. ಭಗವಂತನ ಅಂತಹ ಪರಿಸ್ಥಿತಿಯಲ್ಲಿಯೂ ಅರ್ಜುನ ನಮ್ಮಂತವ್ರಾದ್ರೆ ನಾವು ಹೆದರು ಅಲ್ಲಿಂದ ಓಡೋಗ್ಬಿಡ್ತಿದ್ವೇನೋ, ಆ ಜಾಗದಲ್ಲೆಲ್ಲೋ ನಿಲ್ತಾ ಇರ್ಲಿಲ್ವೇನೋ. ಅಂಥ ಒಂದು ಭಯಂಕರವಾದಂತಹ ರೂಪವನ್ನು ಅಲ್ಲಿ ನೋಡಿ ಅವನು ತಲೆಬಾಗಿ ಪ್ರಣಾಮ ಮಾಡಿ ಕೈ ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದು ಸಹಿತ ಭಗವಂತನ ಕೊಟ್ಟಿರುವಂತಹ ಬುದ್ಧಿಯಿಂದ ಅದು ಆಗಲಿಕ್ಕೆ ಸಾಧ್ಯ. ಎಲ್ಲವೂ ಅವನ ಕೃಪೆ. ಇಲ್ಲಿ ಅರ್ಜುನನ ಪ್ರಾರ್ಥನೆ ಶುರುವಾಗತ್ತೆ. ಹರೇ ಕೃಷ್ಣ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂ ತಥಾ ಭೂತಮ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಾಗಾಂಶ್ಚ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಎಲ್ಲರನ್ನ ಅವನು ನೋಡ್ತಾ ಇದ್ದಾನೆ ಅಲ್ಲಿ. ಶಿವನನ್ನ ನೋಡ್ತಾ ಇದ್ದಾನೆ, ಬ್ರಹ್ಮನನ್ನ ನೋಡ್ತಾ ಇದ್ದಾನೆ, ದಿವ್ಯ ಸರ್ಪಗಳನ್ನ ನೋಡ್ತಾ ಇದ್ದಾನೆ. ಸೊ ಎಲ್ಲಾ ದೇವತೆಗಳನ್ನ ನೋಡ್ತಾ ಇದ್ದಾನೆ, ಎಲ್ಲ ಜೀವಿಗಳನ್ನ ಅಲ್ಲಿ ನೋಡ್ತಾ ಇದ್ದಾನೆ. ನಿನ್ನ ದೇಹ ಸೇರಿರುವುದನ್ನ ನಾನು ಕಾಣ್ತಾ ಇದ್ದೇನೆ ಪ್ರಿಯ ಕೃಷ್ಣನೇ ಅಂತ ಅವನು ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಅವನು ನೋಡ್ತಾ ಇದ್ದಾನೆ. ಅವನ ತಲೆಯನ್ನ ಹಲವಾರು ಮುಖಗಳನ್ನ ನೋಡ್ತಾನೆ, ಹಲವಾರು ತೋಳುಗಳನ್ನ ನೋಡ್ತಾನೆ, ಹಲವಾರು ಇದರ ದೇವತೆಗಳನ್ನ ಅಥವಾ ಇದನ್ನ ನೋಡ್ತಾನೆ. ಸೊ ಈ ರೀತಿಯಾಗಿ ಎಲ್ಲವನ್ನ ಅವನು ನೋಡ್ತಾ ಇದ್ದಾನೆ. ಆದ್ರೆ ಇದು ಎಲ್ಲಿಂದ ಶುರುವಾಗಿದೆ, ಇದು ಎಲ್ಲಿ ಬಂತು, ಎಲ್ಲಿಗೆ ಮಧ್ಯ, ಎಲ್ಲಿಗೆ ಇದ್ರ ಸೆಂಟರ್ ಅಥವಾ ಎಲ್ಲಿ ಮುಗಿಯುತ್ತೆ ಇದು, ಅದನ್ನ ಅವನು ಹುಡುಕ್ಲಿಕ್ಕೆ ನೋಡ್ತಾ ಇದ್ದ. ಆದ್ರೆ ಎಲ್ಲೂ ಕಾಣ್ತಾ ಇಲ್ಲ ಅವನಿಗೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ. ಆ ವಿಶ್ವರೂಪ ನೋಡ್ಕೊಂಡು ಅವನು ಹುಡುಕ್ತಾ ಇದ್ದಾನೆ ಅಲ್ಲಿ, ಎಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲಿದು, ಎಲ್ಲಿಂದ ಎಲ್ಲಿ ಮುಗಿಯತ್ತೆ ಇದು ಅಂತ ನೋಡ್ತಾ ಇದ್ದಾನೆ. ಎಲ್ಲಿ ಮುಗಿಯತ್ತೆ ಅದು ಮುಗಿಲಿಕ್ಕೆ ಅವನು ಅಮಿತವಾದ ವಿಸ್ತರಣೆ ಅಂತ ಮೊದಲೇ ಹೇಳಲಾಗಿದೆ. ಅದು ಅನ್ಲಿಮಿಟೆಡ್ ಎಕ್ಸ್ಪಾನ್ಷನ್. ಅದನ್ನ ಮುಗಿಯೋದು ಅನ್ನುವಂಥದ್ದಿಲ್ಲ, ಎಲ್ಲ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು ಇಲ್ಲ. ಅದು
ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾದ್ ದೀಪ್ತಾನಲಾರ್ಕದ್ಯುತಿಮ ಪ್ರಮೇಯಂ. ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದರೂ ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಇಂತಹ ಪ್ರಕಾಶಮಾನವಾದ ರೂಪದಲ್ಲಿ ಹೇಗಿದೆ ಅವನ ರೂಪ ಅನ್ನುವಂಥದ್ದನ್ನು ಇಲ್ಲಿ ಅಂದ್ರೆ ನಮಗೆ ವಿವರಿಸಲಾಗಿದೆ. ಅವನು ಏನನ್ನ ಹಿಡಿದಿದ್ದಾನೆ, ಅವನು ವಿವಿಧ ಕಿರೀಟಗಳನ್ನು ಧರಿಸಿ ಗದೆಗಳನ್ನು ಹಿಡಿದಿದ್ದಾನೆ, ಚಕ್ರಗಳನ್ನು ಹಿಡಿದಿದ್ದಾನೆ, ಅದೆಲ್ಲದರಿಂದ ಅಲಂಕೃತವಾಗಿಕೊಂಡಿದ್ದಾನೆ ಅನ್ನುವಂಥ ಮಾತನ್ನ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಅವನ ಪ್ರಜ್ವಲಿಸುವ ಪ್ರಭೆ ಹರಡಿದೆ. ಅಳತೆಗೆ ಸಿಕ್ಕದಂತೆ ಅವನು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ ಅಂತಹ ಒಂದು ಭವ್ಯ ಪ್ರಭೆ ಅದೆಲ್ಲ ಅವನ ಸುತ್ತಲೂ, ಆ ವಿಶ್ವರೂಪದ ಸುತ್ತಲೂ ಕಾಣಿಸ್ತಾ ಇದೆ ಅವನಿಗೆ ಹರಡ್ಕೊಂಡಿರುವಂಥದ್ದು. ಆದರೆ ಅವನು ಆ ರೂಪದ ಆದಿ ಅಂತ್ಯ ಮಧ್ಯವನ್ನ ಅವನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹರೇ ಕೃಷ್ಣ. ಯಾರಾದರೂ ಈ 4 ಶ್ಲೋಕ ಅರ್ಥ ಓದಿ. ನೀನು ಪರಮವಾದ ಆದಿ ಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನದ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ನಿನಗೆ ಆದಿ, ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲಾ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳಗಳನ್ನು ವ್ಯಾಪಿಸಿದ್ದೀಯ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿದೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವೆವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಇದು ಕೃಷ್ಣ. ಹಲವಾರು ಮೂರ್ಖರು, ಕೆಲವರು ತಾನು ಕೃಷ್ಣ ಅಂತ ಬಂದವರು ಇದ್ದಾರೆ ಜೀವಿಗಳಲ್ಲಿ. ಆದರೆ ಇಂತಹ ಒಂದು ವಿಶ್ವರೂಪ ದರ್ಶನವನ್ನ ಯಾವ ಬೇರೆ ಅಂದ್ರೆ ಈ ಡೂಪ್ಲಿಕೇಟ್ ಕೃಷ್ಣರು ತೋರಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅಂತಹ ಒಂದು ಅಪರಿಮಿತವಾದಂತಹ ಏನು ಅಲ್ಲಿ ದೇವತೆಗಳ ಸಮೂಹವು ಸಹಿತ ಅವನ ಮುಂದೆ ಶರಣಾಗತರಾಗಿದ್ದಾರೆ. ಅವನಿಗೆ ಕೈ ಮುಗಿತಾ ಇದ್ದಾರೆ. ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಿ ಸ್ವಸ್ತಿ ಸ್ವಸ್ತಿ, ಸಿದ್ಧರೆಲ್ಲ ಅಂದ್ರೆ ನಿನ್ನಿಂದ ನೀನೇ ಎಲ್ಲವೂ ಅಂತ, ನಿನ್ನಲ್ಲಿಯೇ ಇದೆಲ್ಲ ಅಂತ್ಯವಾಗುವಂತಹದ್ದು ಮತ್ತು ಎಲ್ಲದಕ್ಕೂ ಕಾರಣ ನೀನೇ ಅನ್ನುವಂತಹದ್ದು ಅವರು ಹೇಳ್ತಾರೆ. ವೇದಗಳ ಸ್ತುತಿಗಳನ್ನ ಮಾಡ್ತಾರೆ. ಆಮೇಲೆ ಅರ್ಜುನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ, ನೀನು ಆದಿ ಲಕ್ಷ್ಯ ಮತ್ತು ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ಈಗ ನಮ್ಮ ಈ ಬ್ರಹ್ಮಾಂಡದಲ್ಲಿ, ಈ ಭೌತಿಕ ಪ್ರಪಂಚದ ಬ್ರಹ್ಮಾಂಡದಲ್ಲಿ ನಮ್ಮ ತಿರುಗಾಟವನ್ನ ನಿಲ್ಲಿಸ್ಬೇಕಂದ್ರೆ ನಾವು ಆಧ್ಯಾತ್ಮಿಕ ಪ್ರಪಂಚವನ್ನ ಪ್ರವೇಶಿಸಬೇಕು. ಆಧ್ಯಾತ್ಮಿಕ ಪ್ರಪಂಚವನ್ನ ನಾವು ಪ್ರವೇಶಿಸುವುದು ಹೇಗೆ ನಾವು ಈ ಐಹಿಕ ಪ್ರಪಂಚದ ದೇಹ ತ್ಯಾಗವನ್ನ ಮಾಡುವಾಗ ಭಗವಂತನ ಪ್ರಾರ್ಥನೆಯನ್ನ ಮಾಡಿಕೊಂಡು ಅವನನ್ನ ನೆನಪಿಸಿಕೊಂಡ್ರೆ ನಾವು ಅದು ಸಾಧ್ಯವಾಗತ್ತೆ. ಆ ರೀತಿಯಾಗಿ ನಾವು ಅದರಿಂದ ಅದು ನಮ್ಮ ಕಟ್ಟಕಡೆಯ ವಿಶ್ರಾಂತಿ ತಾಣವಾಗತ್ತೆ. ಸೊ ಅಲ್ಲಿ ನಮಗೆ ಪ್ರಭುಪಾದರು ಹೇಳ್ತಾರೆ ಅಂದ್ರೆ ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ, ಆಧ್ಯಾತ್ಮಿಕ ಗಗನದಲ್ಲಿ ಪ್ರತಿಯೊಂದು ಜೀವಿಯು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಯಾವ ತರ ಸೇವೆ ಅದು ಅಂದ್ರೆ, ನಾವು ಅದರ ಒಂದು ಸ್ಯಾಂಪಲ್ ಅನ್ನ ವೃಂದಾವನದಲ್ಲಿ ಕೃಷ್ಣ ಬಂದಾಗ ರಾಧೆ ಅಥವಾ ವಸುದೇವ ದೇವಕಿಯರು ಅಥವಾ ಮುಖ್ಯವಾಗಿ ಯಶೋದೆ ಮತ್ತು ಅವನ ಗೋಪಬಾಲರು, ಗೋಪಿಕಾ ಸ್ತ್ರೀಯರು, ಸೊ ಅವರಿಂದ ನಾವು ನೋಡ್ಕೋಬಹುದು ಅವರು ಯಾವ ರೀತಿಯಾಗಿ ಅವನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಹೇಗೆ ಅವನ ಪಾದ ಸೇವನೆಯಲ್ಲಿ ಯಾವಾಗಲೂ ನಿರತರಾಗಿರ್ತಾಳೆ. ಸೊ ಆ ರೀತಿಯಾಗಿ ಅವರು ಭಗವಂತನ ಸೇವೆಯನ್ನು ಮಾಡ್ತಾರೆ. ಅದರಿಂದ ಅದು ಕಟ್ಟ ಕಡೆಯ ವಿಶ್ರಾಂತಿ ತಾಣ. ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು, ಯಾಕೆಂದ್ರೆ ಅವನಿಗಿಂತ ಹಿಂದೆ ಯಾರೂ ಇಲ್ಲ. ನೀನು ಸನಾತನ ಧರ್ಮದ ಪಾಲಕನು. ಎಲ್ಲ ಈ ಧರ್ಮ ಏನು ಅವನು ಹೇಳ್ತಾ ಇದ್ದಾನೆ,
ಇಲ್ಲಿ ಅದೇ ಒಂದು ಧರ್ಮ ಹೊರತು ಉಳಿದದ್ದೆಲ್ಲ ಶ್ರದ್ಧೆಯ ಪ್ರಭೇದಗಳು. ಬೇರೆ ಬೇರೆ ರೀತಿಯಾದ ಶ್ರದ್ಧೆಗಳಿರ್ಬೋದು. ಶ್ರದ್ಧೆಯಿಂದ ಮಾಡ್ಕೊಂಡು, ಈಗ ನಾವೇನು ಧರ್ಮ ಅಂತ ಕರಿತೇವೆ ಬೇರೆ ಎಲ್ಲ, ಅದೆಲ್ಲ ಆ್ಯಕ್ಚುಲಿ ಧರ್ಮ ಅಲ್ಲ, ಅವೆಲ್ಲ ಒಂದು ಶ್ರದ್ಧೆಯ ಹಾದಿಗಳು ಭಗವಂತನನ್ನ ಸೇರ್ಲಿಕ್ಕೆ ಪ್ರತಿಯೊಂದನು. ಆದ್ದರಿಂದ ಈ ಸನಾತನ ಧರ್ಮದ ಪಾಲಕನು ನೀನು ಅನ್ನುವ ಮಾತನ್ನ ಹೇಳ್ತಾನೆ. ದೇವೋತ್ತಮ ಪರಮ ಪುರುಷನು ಅನ್ನುವಂಥದ್ದನ್ನ ಇಲ್ಲಿ ಅರ್ಜುನ ಅವನ ಹತ್ರ ಬೇಡ್ಕೊಳ್ತಾನೆ. ಆದಿ ಮಧ್ಯ ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ ಅನ್ನೋದನ್ನು ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ. ನಿನ್ನ ಈ ಉಜ್ವಲ ಪ್ರಜ್ವಲಿಸುವ ಉರಿ ನಿನ್ನ ಬಾಯಿಂದ ಬಂದಿರುವುದು ಎಲ್ಲವನ್ನ ಸುಡುತ್ತಾ ಇದೆ. ಅದರಿಂದ ಇದನ್ನೆಲ್ಲ ನೋಡಿ 3 ಲೋಕಗಳು ಭಯದಿಂದ ತತ್ತರಿಸ್ತಾ ಇವೆ. ಅಂದ್ರೆ 3 ಲೋಕಗಳಲ್ಲಿ ಯಾರ್ಯಾರಿಗೆ ದಿವ್ಯ ಚಕ್ಷುವಿದೆ, ಯಾರು ಇದನ್ನು ನೋಡ್ಲಿಕ್ಕೆ ಅರ್ಹರೋ ಅಂತಹ ಜೀವಿಗಳು, ಆತ್ಮಗಳು ಅದನ್ನ ಇವನ ವಿಶ್ವರೂಪವನ್ನ ನೋಡ್ತಾ ಇದ್ದಾರೆ. ಇಲ್ಲಿ ಸಂಜಯ ನೋಡ್ತಾ ಇದ್ದಾನೆ. ಸಂಜಯನ ಮುಖಾಂತರ ಧೃತರಾಷ್ಟ್ರನಿಗೆ ಅವನು ಹೇಳ್ತಾ ಇದ್ದಾನೆ. ಇದನ್ನ ಅರ್ಜುನ ನೋಡ್ತಾ ಇದ್ದಾನೆ. ಮತ್ತು ಈ ರೂಪವನ್ನಗೊಂಡು 3 ಲೋಕಗಳು ಭಯಗೊಂಡಿವೆ ಅನ್ನುವ ಮಾತನ್ನ ಹೇಳ್ತಾನೆ. ರೂಪಂ ಬಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹು ರೂಪಾದಂ ಬಹುದರಂ ಬಹುದಂಷ್ಟ್ರ ಕರಾಲಂ ದೃಷ್ಟ್ವಾ ಲೋಕ ಪ್ರವ್ಯಥಿತಾಸ್ತಥಾಹಂ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡಿಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನೂ ಭಯಗೊಂಡಿದ್ದೇನೆ. ಕೃಷ್ಣನ ಭಕ್ತರು ಯಾರು ಈ ರೂಪ ನೋಡ್ಲಿಕ್ಕೆ ಬಯಸೋದಿಲ್ಲ. ನಾವು ಕೃಷ್ಣ ಅಂತ ಈ ರೀತಿಯಾಗಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ? ನಾವು ಯಾವ ರೀತಿಯಾಗಿ ಕೃಷ್ಣನನ್ನ ಧ್ಯಾನಿಸ್ತೇವೆ? ಸುಂದರ ಯುವಕನಾಗಿ ಅಲ್ವಾ, ಒಂದು ದಾಮೋದರ ಪುಟ್ಟ ಬಾಲಕನಾಗಿ. ಅದು ಬಹಳ ಹಿತ ಕೊಡತ್ತೆ ನಮಗೆ. ಇಂತಹ ರೂಪ, ಕೃಷ್ಣನ ರೂಪ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ದೇವತೆಗಳಂತವರ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನು ಭಯಗೊಂಡಿದ್ದೇನೆ. ಅವೆಲ್ಲ ನೋಡಿದ್ದಾರೆ ದೇವತೆಗಳೆಲ್ಲ. ಈ ವಿಶ್ವ ರೂಪವನ್ನ ಇವನು ಅರ್ಜುನಿಗೆ ತೋರಿಸುವಾಗ ಅವರು ನೋಡಿದ್ದಾರೆ. ಅದರಿಂದ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನು ಸಹಿತ ಭಯಗೊಂಡಿದ್ದೇನೆ ಅಂತ ಹೇಳ್ತಾನೆ. ನಭ ಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿಂ ಶಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಹೇಗ್ ಸಾಧ್ಯ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವನು ಏನ್ ಮಾಡ್ಬೇಕಂತ ಅವನಿಗೆ ತೋಚ್ತಾನೂ ಇಲ್ಲ. ಅವನ ಚಿತ್ತ ಸಮ ಬುದ್ಧಿ ಸಹಿತ ಅಲ್ಲಿ ಅವನು ಹೇಳ್ತಾನೆ, ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಹತ್ರ. ಅಟ್ಲೀಸ್ಟ್ ಭಗವಂತನ ಕೃಪೆಯಿಂದ ಆ ಪ್ರಾರ್ಥನೆನಾದ್ರೂ ಅವನು ಮಾಡ್ತಾ ಇದ್ದಾನೆ ಅಲ್ಲಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಾದ್ರೂ 2 ಶ್ಲೋಕ ಓದಿ ಅರ್ಥ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಅವನು ಏನನ್ನ ನೋಡ್ತಾ ಇದ್ದಾನೆ, ಮತ್ತೆ ಮುಂದೆ ಹೋಗಿ ಈ ಎಲ್ಲಾ ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಎಲ್ಲ ಕೌರವರು ಸಹಿತ ಅಷ್ಟೇ ಅಲ್ಲ, ಭೀಷ್ಮ, ದ್ರೋಣ, ಕರ್ಣ ಅಂತಹ ಮುಖ್ಯ ಯೋಧರು, ಎರಡೂ ಪಕ್ಷದವರು. ಅವನು ಅಷ್ಟೇ ಅಲ್ಲ, ನಮ್ಮ ಸೈನಿಕರು ಸಹಿತ ಹೇಳ್ತಾ ಇದ್ದಾನೆ, ನಿನ್ನ ಭಯಂಕರ ಬಾಯಿಯನ್ನ ಅವರು ಪ್ರವೇಶ ಮಾಡ್ತಾ ಇದ್ದಾರೆ. ಯಾಕೆ? ನಿನ್ನ ಹಲ್ಲುಗಳ ಸಂದುಗಳಲ್ಲಿ ಸಿಕ್ಕಿ ಅವರು ಪುಡಿಯಾಗ್ತಾ ಇದ್ದಾರೆ, ಅವರ ತಲೆಗಳು ಆ ಭಯಂಕರ ರೂಪದಲ್ಲಿ. ಅಂದ್ರೆ ಕೃಷ್ಣ ಇಲ್ಲಿ ಅವನಿಗೆ ಆ ಯುದ್ಧದ ನಿರ್ಣಯವನ್ನ ಕಾಣಿಸ್ತಾ ಇದ್ದಾನೆ. ಕೃಷ್ಣನ ಪ್ರಕಾರ ಯುದ್ಧ ಮುಗಿದಿದೆ, ಪಾಂಡವರು ಗೆದ್ದಿದ್ದಾರೆ. ಆದರೆ ಅದು ಅವನು ತಾನು ಮಾಡಿದ್ದೇನೆ ಅನ್ನೋದಕ್ಕಿಂತ ಅವನು ಮಾಡಿಸ್ತಾನೆ. ಅದರಿಂದ ಅವನು ಯಾರ ಹತ್ರ ಮಾಡಿಸ್ತಾನೆ? ಯಾರು ಶುದ್ಧ ಭಕ್ತರು ಅವ್ರ ಹತ್ರ ಅವನು ಏನನ್ನಾದರೂ ಮಾಡಿಸ್ತಾನೆ. ಅದರಿಂದ ಅವನಿಗೆ ಭಕ್ತಿಯನ್ನ ಮಾಡಿಸೋದ್ರಿಂದ ನಾವು ಅವನ ಒಂದು ಕೈಯಲ್ಲಿ ನಾವು ಒಂದು ಸಾಧನವಾಗಿ ಅವನು ನಮ್ಮನ್ನ ಬಳಸ್ಕೊಳ್ಬಹುದು.
ಅದು ನಮ್ಗೆ ಒಳ್ಳೇದಲ್ವಾ? ಶುದ್ಧ ಭಕ್ತರಿಗೆ, ಭಗವಂತನ ಭಕ್ತರಿಗೆ ಅದು ಒಂದು ಪುಣ್ಯವಾದಂತಹ ಅಥವಾ ಒಂದು ಅಂದ್ರೆ ಭಗವಂತನ ಸೇವೆಯಲ್ಲಿ ನಿರತರಾಗ್ಲಿಕ್ಕೆ ಒಂದು ಹಾದಿಯಾಗಿರುತ್ತೆ ಅದು. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಇವರೆಲ್ಲ ನದಿಗಳ ಅನೇಕ ಸಂಖ್ಯೆಯ ಅಲೆಗಳು ಸಮುದ್ರಕ್ಕೆ ಹರಿಯುವಂತೆ, ಅಷ್ಟು ಯೋಧರು ಒಂದೇ ಸಮಯ ಎಲ್ಲರೂ ಹೋಗ್ತಾ ಇದ್ದಾರೆ. ಅವನು ಪ್ರಜ್ವಲಿಸುತ್ತಿರುವ ಅವನ ಬಾಯಿಯ ಆ ಬೆಂಕಿಯಲ್ಲಿ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅಲ್ಲಿ ಅನ್ನೋದನ್ನ ಹೇಳ್ತಾನೆ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೋಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಷು ಯೋಧಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಹರೇ ಕೃಷ್ಣ ಮಾತಾಜಿ. ಅವನಿಲ್ಲಿ ಬಂದಿರೋದು ಯಾಕೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ. ಅವನು ಕಾಲ ಅಂದ್ರೆ ಏನು? ಕಾಲ, ನಮ್ಮ ಕಾಲ ಮುಗೀತು, ಅವ್ರ ಕಾಲ ಮುಗೀತು. ಹೇಳಿ ಮಾತಾಜಿ. ಒಂದು ಅರ್ಥ ಯಮದೇವರಿಗೂ ಕಾಲ ಅಂತ ಹೇಳ್ತಾರೆ. ಒಂದು ಕಾಲ ಅಂದ್ರೆ ಸಮಯ ಅಲ್ವಾ? ಸಮಯ ಅಂತ. ಯಾಕೆಂದ್ರೆ ಸಮಯಕ್ಕೆ ಅದು ಹೋಗ್ತಾ ಇರುತ್ತೆ, ಮುಗಿತಾ ಇರುತ್ತೆ. ಅಥವಾ ಇನ್ನೊಂದು ಇದರಲ್ಲಿ ನಾವು ಎಕ್ಸ್ಪೈರಿ ಅಂತ ಹೇಳ್ಬೋದು. ಕಾಲ ಮುಗಿದ್ಮೇಲೆ ನಾವು ಹೋಗ್ಬೇಕು ಅಂತ ಅಲ್ವಾ? ನಮ್ಮ ಕಾಲ ಮುಗೀತು, ಆಯ್ತು ಅಂತ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾನು ಕಾಲ. ಯಾಕೆಂದ್ರೆ ಅವನ ಕಾಲನ ಕೆಲಸ ಏನು? ಏನೆಲ್ಲ ಮುಗಿದಿದೆಯೋ ಅವರನ್ನೆಲ್ಲ ಅಂದ್ರೆ ಕ್ಷಯಕಾರಿ, ಮಹಾನ್ ಕ್ಷಯಕಾರಿ ಅಂತ ಹೇಳ್ತಾನೆ. ಎಲ್ಲ ಲೋಕಗಳನ್ನು ಸಹಿತ ಕೃಷ್ಣ ಅದರ ಉದ್ದೇಶ ಮುಗಿದ್ಮೇಲೆ ಅದನ್ನ ನಾಶ ಮಾಡ್ತಾನೆ. ಜೀವಿಗಳು ಸಹಿತ ಅಷ್ಟೇ. ನಮ್ಮ ಇಲ್ಲಿ ಏನು ಉದ್ದೇಶ ಇದೆ ಅಥವಾ ಯಾಕೆ ನಾವು ಈ ಶರೀರದಲ್ಲಿ ಬಂದಿದ್ದೇವೆ, ಅವನಿಗೆ ಅನ್ಸತ್ತೆ ಅದಾಯ್ತು, ಮುಗೀತೋ, ಹೊರಡ್ತಾ ಇರು, ಹೋಗ್ಬೇಕು, ಮುಂದೆ ಹೋಗು, ನೆಕ್ಸ್ಟ್ ಹೋಗು. ಅಲ್ಲಿ ಬ್ರಹ್ಮಾಂಡದಲ್ಲಿ ಭ್ರಮೆಯಲ್ಲಿ ಇದ್ದು ಅಲಿತಾ ಇರಬೇಕು ಅಂತ. ಅದರಿಂದ ಅವನು ಈ ಭೂಭಾರ ಹರಣಕ್ಕೆ ಬಂದಿರುವಂಥವನು. ಅವನು ಇಲ್ಲಿ ಅವನು ಪಾಂಡವರನ್ನ ಬಿಟ್ಟು ಎಲ್ಲರನ್ನೂ ತಾನು ಕೊಲ್ತಾ ಇದ್ದೇನೆ, ಎಲ್ಲಾ ಯೋಧರು ಸಹಿತ ಕೊಲ್ಲಲ್ಪಡ್ತಾರೆ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ಈ ಕಾಲನ ಬಗ್ಗೆ ಒಂದು ಚಿಕ್ಕ ಕತೆ ನಿಮಗೆ ಹೇಳ್ತೇನೆ. ಒಬ್ಬ ಬ್ರೆಜಿಲಲ್ಲಿ ಒಬ್ಬ ಪ್ರೆಸಿಡೆಂಟ್ ಇರ್ತಾನಂತೆ. ಪ್ರೆಸಿಡೆಂಟ್ ಅಲ್ಲ, ಅವನು ಎಲೆಕ್ಷನ್ನಿಗೆ ನಿಂತ್ಕೊಂಡಿದ್ದ. ಎಲೆಕ್ಷನ್ನಿಗೆ ನಿಂತ್ಕೊಂಡು ಪ್ರತಿ ಸಲ ಎಲೆಕ್ಷನ್ ಮಾಡುವಾಗಲೂ ಅವನು ಏನು ಹೇಳ್ತಾ ಇದ್ದ ಅಂದ್ರೆ, ಭಾಷಣ ಮಾಡುವಾಗ ಹೇಳ್ತಾ ಇದ್ದ ಅಂದ್ರೆ, ನನ್ನ ಈ ಸಲ ಭಗವಂತನೇ ಬಂದ್ರೂ ಸಹಿತ ನಾನು ಅಧ್ಯಕ್ಷನಾಗೋದನ್ನ ಯಾರೂ ತಡೀಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನ ಅವನು ಹೇಳ್ತಾ ಇದ್ದ. ಸೊ ಆ ರೀತಿಯಾಗಿ ಅವನು ಎಲೆಕ್ಷನ್ ಅನ್ನ ಗೆಲ್ತಾನೆ. ಎಲೆಕ್ಷನ್ ಅನ್ನ ಗೆದ್ದು ಅವನು ಪ್ರಮಾಣ ವಚನ ತಗೊಳ್ಳಿಕ್ಕೆ ಹೋಗ್ತಾನೆ. ಅಂದ್ರೆ ಹೋಗ್ಲಿಕ್ಕೆ ರಸ್ತೆಯಲ್ಲಿ ಮನೆಯಿಂದ ಹೊರಡ್ತಾ ರಸ್ತೆ ಮಧ್ಯದಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಅವನು ದೇಹ ತ್ಯಾಗ ಮಾಡಲೇಬೇಕಾಗತ್ತೆ. ಆದ್ರೆ ಅವನು ಏನು ಹೇಳ್ತಾ ಇದ್ದ, ಭಗವಂತನೇ ಬಂದರೂ ಸಹಿತ ನನ್ನನ್ನ ಅಂದ್ರೆ ಯಾರೂ ಅಧ್ಯಕ್ಷನಾಗ್ಲಿಕ್ಕೆ ತಡೀಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದ. ಆದ್ರೆ ಏನಾಗಿದೆ, ಅಲ್ಲಿ ವಿಧಿಯ ಆಟ ಬೇರೆ ಇರುತ್ತೆ. ಅಲ್ಲಿ ಅವನ ಕಾಲ ಮುಗಿದಿದೆ, ಅವನು ಹೋಗ್ಲೇಬೇಕಾಗತ್ತೆ. ಸೊ ಅದರಿಂದ ಕಾಲದ ಇವನ ಎದುರುಗಡೆ ನಮ್ಮ ಆಟ ನಡೆಯೋದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಆದ್ರಿಂದ ಸೊ ಇಲ್ಲಿ ವೇದಗಳಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ, ಯಸ್ಯ ಬ್ರಹ್ಮ ಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕ ಇತ್ತ ವೇದ ಯತ್ರ ಸಹ. ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ಉಳಿದರೆಲ್ಲವನ್ನು ಪರಮನು ಒಂದು ತುತ್ತಿನಂತೆ ನುಂಗಿ ಬಿಡುವನು. ಪರಮಗುರುವಿನ ಈ ರೂಪವು ಸರ್ವಭಕ್ಷಕವಾದ ಅದ್ಭುತ ರೂಪ, ಈ ಕಾಲನ ರೂಪ. ಇಲ್ಲಿ ಕೃಷ್ಣನು ಸರ್ವಭಕ್ಷಕ ಕಾಲನ ರೂಪದಲ್ಲಿ ಪ್ರಕಟವಾಗಿದ್ದಾನೆ. ಕೆಲವರು ಪಾಂಡವರನ್ನ ಬಿಟ್ರೆ ರಣಭೂಮಿಯಲ್ಲಿದ್ದ ಎಲ್ಲರನ್ನು ಅವನು ಭಕ್ಷಿಸ್ತಾನೆ. ಸೊ ಇದನ್ನು ನಾವಿಲ್ಲಿ ಅಂದ್ರೆ ಕೃಷ್ಣ ಕಾಲನಾಗಿ ಹೇಗೆ ಅವನು ಇದ್ದಾನೆ ಅನ್ನೋದನ್ನು ನಾವು ನೋಡ್ಬೋದು. ತಸ್ಮಾತ್ ತ್ವಮುಕ್ತಿಸ್ಥ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ಯ ರಾಜ್ಯಂ ಸಮೃದ್ಧಂ
ಮಯ್ಯೈವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚೀನ್. ಒಬ್ರು ಓದಿ, ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ. ಓದಿ, ಯಾರಾದ್ರೂ ಒಬ್ರು ಓದಿ. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಆತರಾಗಿದ್ದಾರೆ. ಸವ್ಯಸಾಚಿಯ ನೀನು ಯುದ್ಧದಲ್ಲಿ ಬಂದು ನಿಮಿತ್ತ ಮಾತ್ರ. ಒಂದು ನಿಮಿತ್ತ ಮಾತ್ರ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಕೈಯಲ್ಲಿ ನಾವೆಲ್ಲ ಒಂದು ನಿಮಿತ್ತ ಮಾತ್ರ. ಅವನು ನಮ್ಮಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿಸ್ತಾನೋ ಅದನ್ನು ನಾವು ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ಅವನಲ್ಲಿ ಕೇಂದ್ರೀಕೃತವಾಗಿ ಶುದ್ಧಾತ್ಮರಾದಾಗ, ನಮ್ಮ ಇರುವಿಕೆಯಲ್ಲಿ ಅಸ್ತಿತ್ವದಲ್ಲಿ ಶುದ್ಧಿ ಬಂದಾಗ, ನಮ್ಮ ಮನಸ್ಸಿನ ಅಂತರಂಗಿಕವಾಗಿ ಬಹಿರಂಗಿಕವಾಗಿ ಶುದ್ಧಿ ಬಂದಾಗ ನಾವು ಶುದ್ಧ ಭಕ್ತರಾಗ್ತೇವೆ. ಪರಿಪೂರ್ಣ ಶುದ್ಧತೆ ಬರಲಿಕ್ಕೆ ಅದು ಸಮಯ ತಗೊಳತ್ತೆ. ಅಟ್ಲೀಸ್ಟ್ ನಾವು ಭಗವಂತನ ಹತ್ರ ಬೇಡ್ಕೊಂಡು ನಮ್ಮ ಮಾಲಿನ್ಯವನ್ನು ಶುದ್ಧಗೊಳಿಸಲಿಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬಹುದು. ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಗೇನು ಭಯ, ಏನು ಕಳ್ಕೊಳ್ಳೋದೇನಿಲ್ಲ. ಅದರಲ್ಲಿ ಕಳ್ಕೊಳ್ಳೋದೇನಿದೆ? ಭಕ್ತಿಯನ್ನು ಮಾಡೋದ್ರಿಂದ ಅವನು ಹೇಳ್ತಾನೆ, ನಾವು 20% ಭಕ್ತಿ ಮಾಡಿದರೆ ನಾವು ಇನ್ನೊಂದು ಜನ್ಮದಲ್ಲಿ 80% ಭಕ್ತಿ ಬಾಕಿ ಉಳಿದ ಮಾಡ್ಬೋದು. ಮತ್ತೆ ಮನುಷ್ಯ ಜನ್ಮ ಅಂತೂ ಗ್ಯಾರಂಟಿ ಇರುತ್ತೆ. ಯಾವುದೇ ರೀತಿಯಾದ ಪ್ರಾಣಿ ವರ್ಗಕ್ಕೂ ಅಥವಾ ಇನ್ಯಾವುದೋ ಇದರಲ್ಲಿ ನಾವು ಹುಟ್ಟುವುದಿಲ್ಲ. ಅಲ್ಲಿ ಹೋದರೆ ಮತ್ತೆ ಗೊತ್ತಿಲ್ಲ ಯಾವಾಗ ಮತ್ತೆ ಮನುಷ್ಯ ಜನ್ಮ ಸಿಗತ್ತೆ ಅನ್ನುವಂಥದ್ದು. ಆದರೆ ಮನುಷ್ಯ ಜನ್ಮದಲ್ಲಿ ಇದ್ದಾಗ ನಾವು ಖಂಡಿತವಾಗಿ ಭಕ್ತಿಯನ್ನು ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡಿಕೊಂಡು ಭಗವತ್ ಧಾಮವನ್ನು ಸೇರಬಹುದು. ಅದರಿಂದ ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಸೇವೆ ಅಂದರೆ ನೀನು ನನಗೆ ನಿಮಿತ್ತನಾಗಿ, ನಿನಗೆ ಈ ಯುದ್ಧದ ನಿರ್ಣಯ ಆಲ್ರೆಡಿ ಯುದ್ಧಾಯ, ಅವನು ಹೇಳ್ತಾನೆ ಇಲ್ಲಿ ಏನು, ನಿಮಿತ್ತ ಮಾತ್ರ ಭವ್ಯ ಸವ್ಯಸಾಚ್ಯಂ ಅಂದರೆ ಭೂಕ್ಷ ರಾಜ್ಯಂ ಸಮೃದ್ಧಂ ಅಂದರೆ ಈ ಯುದ್ಧದಲ್ಲಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸು, ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಯಾಕೆಂದ್ರೆ ನೀನು ಈ ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ, ಇವರೆಲ್ಲ ಆಲ್ರೆಡಿ ಹತರಾಗಿದ್ದಾರೆ. ಅರ್ಜುನನನ್ನ ಸವ್ಯಸಾಚಿ ಅಂತ ಕರೀತಾ ಇದ್ದಾನೆ. ಯಾಕೆ ಸವ್ಯಸಾಚಿ ಅಂದ್ರೆ ಎರಡು ಕೈಯಲ್ಲಿಯೂ ಸೊ ಅಂದ್ರೆ ಈ ಬಾಣ ಯುದ್ಧ ಮಾಡ್ಲಿಕ್ಕೆ ಅಥವಾ ಈ ಬಿಲ್ಲು ಬಾಣದಿಂದ ಯುದ್ಧ ಮಾಡ್ಲಿಕ್ಕೆ ಅವನು ತುಂಬಾ ಎಕ್ಸ್ಪರ್ಟ್ ಇರ್ತಾನೆ. ಎರಡೂ ಕೈಯಿಂದಲೂ ಬಾಣ ಬಿಡ್ಲಿಕ್ಕೆ ರೆಡಿ ಇದ್ನಂತೆ ಅವನು. ಅದರಿಂದ ಹರೇ ಕೃಷ್ಣ, ಧನ್ಯವಾದಗಳು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯತಿಷ್ಠ ಯುದ್ಧಸ್ಯ ಜೇತಾಸಿ ರಣೇ ಸಪತ್ನಾಥ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಅರ್ಜುನಿಗೆ ಹೇಳ್ತಾನೆ, ನೀನು ಕರ್ತವ್ಯ ಮಾಡು, ಯುದ್ಧ ಮಾಡು, ಯುದ್ಧದಲ್ಲಿ ನೀನು ಅವ್ರನ್ನ ಖಂಡಿತವಾಗಿಯೂ ಸೋಲಿಸ್ತೀಯಾ. ಅದರಿಂದ ನಾವು ನಮ್ಮ ಕರ್ತವ್ಯವನ್ನು ಮಾಡುವಾಗ ಯಾವುದೇ ರೀತಿಯ ದ್ವಂದ್ವತೆ ಅವಶ್ಯಕತೆ ಇರುವುದಿಲ್ಲ. ಅದು ಕರ್ತವ್ಯ ಸರಿಯಾದ ದೃಷ್ಟಿಯಲ್ಲಿ ಭಗವಂತನ ಪ್ರಜ್ಞೆಯಲ್ಲಿ ನಾವು ಮಾಡಿದ್ರೆ ಅದು ಸರಿಯಾದದ್ದೇ ಆಗಿರುತ್ತೆ ಅನ್ನುವಂತಹದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು. ಅದರಿಂದ ಅವನು ಹೇಳ್ತಾನೆ, ಇದೆಲ್ಲರೂ ಅವರು ನನ್ನಿಂದ ನಾಶವಾಗಿದ್ದಾರೆ, ನೀನು ಜಸ್ಟ್ ಯುದ್ಧ ಮಾಡು ಅಷ್ಟೇ ಅಂತ ಹೇಳ್ತಾನೆ. ಹರೇ ಕೃಷ್ಣ. ಮತ್ತೆ ಯಾರಾದರೂ ಇದು ಓದಿ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನ ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭಾವವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು, ನೀನು ಅಜಯನಾದ ಮೂಲನು, ಎಲ್ಲಾ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ನೀನು ಆದಿ ದೇವೋತ್ತಮ ಪುರುಷನು,
ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಮಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ. ಸೊ ಇಲ್ಲಿ ಮೊದಲನೇದಾಗಿ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಈ ರೀತಿಯಾಗಿ ಅರ್ಜುನ ಕೈಗಳನ್ನು ಮುಗಿದುಕೊಂಡು ಗದ್ಗದ ಕಂಠದಿಂದ ನಮಸ್ಕಾರ ಮಾಡ್ತಾ, ಅವನ ಧ್ವನಿ ಬರ್ತಾ ಇಲ್ಲ, ಬಾಯಿ ಬರ್ತಾ ಇಲ್ಲ, ಅವನಿಗೆ ಶಬ್ದಗಳು ಬರ್ತಾ ಇಲ್ಲ ಅವನ ಬಾಯಿಯಿಂದ. ಗದ್ಗದ ಕಂಠ ಅಲ್ವಾ, ಗಂಟ್ಲು ಕಟ್ಟೋಗೋದು ಅಂತ ಹೇಳ್ತೀವಲ್ಲ, ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅವನು ಆ ಒಂದು ರೀತಿಯಾದಂತಹ ಅವನ ಭಕ್ತಿಯಲ್ಲಿ ಭಯದಲ್ಲಿ ಮುಳುಕೊಂಡು ಹೋಗಿದ್ದಾನೆ. ಇದನ್ನು ನಾವು ಭಕ್ತಿಯ ಎಕ್ಸ್ಟೆಸಿಯನ್ ಅಂತಾನು ಹೇಳ್ಬೋದು. ಆದರೆ ಅವನು ಅಲ್ಲಿ ಭಯವನ್ನು ಸಹಿತ, ಸಂತೋಷವೂ ಇದೆ ಅವನಿಗೆ, ಭಯನೂ ಇದೆ ಆ ಭಗವಂತನ ವಿಶ್ವರೂಪವನ್ನು ನೋಡಿ. ಯಾಕೆಂದ್ರೆ ಆ ವಿಶ್ವರೂಪನ ನೋಡ್ಲಿಕ್ಕೆ ಬಯಸಿದ್ದು ಅರ್ಜುನ್ನೇ, ಅದರಿಂದ ಅವನು ತೋರಿಸಿದ್ದಾನೆ ಅದನ್ನ. ಆದರೆ ಅವನು ಇಲ್ಲಿ ಹೇಳ್ತಾನೆ, ಋಷಿಕೇಶನೇ. ಋಷಿಕೇಶ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳ ಒಡೆಯ ಕೃಷ್ಣ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ ಅಂತ. ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು, ಯಾಕೆಂದ್ರೆ ರಾಕ್ಷಸರೆಲ್ಲ ಹೆದರು ಹೋಗ್ತಾ ಇದೆಲ್ಲ ಆಗ್ಲೇಬೇಕು. ಅದು ಯುಕ್ತ ಅಂದ್ರೆ ಏನು, ಆಗ್ಲೇಬೇಕು. ಯಾರು ಕೃಷ್ಣ ಅಂದ್ರೆ ಯಾರು ಅನ್ನೋದನ್ನು ಅವನಿಗೆ ತಿಳ್ಕೊಂಡಿದ್ದಾನೆ. ಯಾಕೆಂದ್ರೆ ಯಾರು ಭಕ್ತರು ಇರ್ತಾರೆ ಅವರು ಅನುರಾಗಗೊಳ್ಳುತ್ತಾರೆ. ಅನುರಾಗಗೊಳ್ಳುವುದಂದ್ರೆ ಏನು, ಅವನ ಜೊತೆಗೆ ಪ್ರೇಮ ವಿನಿಮಯ ಮಾಡಿಕೊಳ್ಳೋದು ಅಂತ ಹೇಳಿದೆ. ಕೃಷ್ಣನ ಜೊತೆಗೆ ಪ್ರೇಮ ವಿನಿಮಯ ಶುದ್ಧ ಭಕ್ತರು ಮಾಡಿಕೊಳ್ಳುವಂತಹದ್ದು, ಅನುರಾಗಗೊಳ್ಳುವಂತಹದ್ದು. ಸಿದ್ಧರು, ಯಾರು ಸಿದ್ಧಿಯನ್ನು ಪಡೆದಿರ್ತಾರೆ, ಅವರು ಗೌರವಪೂರ್ವಕವಾಗಿ ಭಗವಂತನಿಗೆ ನಮಸ್ಕಾರ ಮಾಡಿ, ರಾಕ್ಷಸರು ಹೆದರಿ ಓಡ್ತಾರೆ ಅನ್ನೋದನ್ನ ಇಲ್ಲ, ಇದೆಲ್ಲ ಆಗ್ಲೇಬೇಕಾದದ್ದು ಅನ್ನೋದನ್ನ ಹೇಳ್ತಾನೆ. ಪ್ರಣಾಮಗಳನ್ನು ಯಾಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ದೇವತೆಗಳು ನಿನಗೆ ಯಾರು ಅರ್ಪಿಸಬಾರದು? ಯಾಕೆಂದ್ರೆ ನೀನು ಸೃಷ್ಟಿಕರ್ತನು, ಬ್ರಹ್ಮನಿ ಅಂದ್ರೆ ಆದಿ ಸೃಷ್ಟಿಕರ್ತ ನೀನು, ಬ್ರಹ್ಮನನ್ನೇ ಸೃಷ್ಟಿಸಿದವ ನೀನು. ಅದರಿಂದ ಯಾಕೆ ಅನಂತ ದೇವತೆಗಳ ದೇವ ನೀನು, ಜಗನ್ನಿವಾಸ ನೀನು ಅನ್ನೋದನ್ನ ಹೇಳ್ತಾನೆ. ಎಲ್ಲ ಕಾರಣಗಳಿಗೆ ಅವನೇ ಕಾರಣ. ಎಲ್ಲ ಬೇರೆ ಬೇರೆ ಕಾರಣಗಳು ಅಂದ್ರೆ ಇಲ್ಲಿ ಭೌತಿಕ ಪ್ರಕೃತಿಯಲ್ಲಿ ಪ್ರಕೃತಿ ಕಾರಣ ಆದ್ರೂ ಆ ಪ್ರಕೃತಿಗೆ ಅವನು ಕಾರಣ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತಾ ಮಹಿಮಾನಂ ತವೇದಂ, ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ, ಯಚ್ಚಾವಹ ಸಾರ್ಥ ಮಸತ್ಕೃತೋಸಿ, ವಿಹಾರಶಯ್ಯಾಸನ ಭೋಜನೇಶು, ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇದಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಅವನಿಗೆ ಇಷ್ಟು ದಿವಸಕ್ಕೆ ಕೃಷ್ಣ ಅಂದ್ರೆ ಏನಾಗಿತ್ತು? ಅವನಿಗೆ ಕೃಷ್ಣ ಅಂದ್ರೆ ಬರೀ ಗೆಳೆಯ ಆಗಿತ್ತು. ಗೆಳೆಯರನ್ನ ಹೇಗೆ ನಾವು ಟ್ರೀಟ್ ಮಾಡ್ತೇವೆ ಅಲ್ವಾ? ಕೆಲವೊಂದು ಟೈಮ್ ಅಪಹಾಸ್ಯ ಮಾಡ್ತೇವೆ, ಕೆಲವೊಂದು ಟೈಮ್ ಅವರನ್ನ ಹೊಗಳುತ್ತೇವೆ, ಅಂದ್ರೆ ಫ್ರೀಡಮ್ ಆ ರೀತಿಯಾಗಿ. ಈಗ ಅವನಿಗೆ ಏನಾಗಿದೆ, ಉಸಿರು ಕಟ್ಟೋಗಿದೆ. ಅವನು ಹೇಳ್ತಾ ಇದ್ದಾನೆ, ನಾನು ಹೀಗೆಲ್ಲ ಹೇಳ್ಬಿಟ್ಟಿದ್ದೇನೆ, ಓ ಗೆಳೆಯ ಕೃಷ್ಣ ಯಾದವ ಅಂತ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಅದಕ್ಕೆಲ್ಲ ಅಂತ ಈಗ ಅವನು ಬೇಡ್ಕೊಳ್ತಾ ಇದ್ದಾನೆ. ವಿಹಾರದಲ್ಲಿ ಅವರೆಲ್ಲ ಎಲ್ಲರೂ ಹೊರಗಡೆ ಹೋಗುವಾಗ ಅಥವಾ ಎಲ್ಲಾದರೂ ಒಂದೇ ಹಾಸಿಗೆಯಲ್ಲಿ ನಾವು ಮಲ್ಕೊಳ್ತಾ ಇದ್ವಿ, ಅಂತಹ ಸಮಯದಲ್ಲಿಯೂ ಅಂದರೆ ನಾನು ನಿನಗೆ ಈ ರೀತಿಯಾಗಿ ಕೆಲವೊಂದು ಟೈಮ್ ಏನು ಮಾಡಿದ್ದೇನೆ, ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರೋ ಅಪರಾಧಗಳನ್ನು ನೀನು ಕ್ಷಮಿಸು ಅನ್ನೋದನ್ನು ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಅಪಹಾಸ್ಯ ಮಾಡಿದ್ದಾನೆ, ಅನೇಕ ಬಾರಿ ನಾನು ನಿನಗೆ ಅಪಹಾಸ್ಯ ಮಾಡಿದ್ದಾನೆ ಅಂತ ಹೇಳ್ತಾನೆ. ಅಚ್ಯುತ ಅಂದ್ರೆ ಏನು? ಚ್ಯುತಿಯೇ ಇಲ್ಲದಿರುವಂಥವನು ಅಚ್ಯುತ. ಚ್ಯುತಿ ಅಂದ್ರೆ ಅಥವಾ ಅವನಿಗೇನಾದ್ರೂ ಒಂದು ಈ ಕೆಟ್ಟ ಹೆಸರು ಆ ಥರದ್ದು ಚ್ಯುತಿ. ಅಚ್ಯುತ ಅವನು ಚ್ಯುತಿಯೇ ಇಲ್ಲದೆ ಇರುವಂಥವನು ಅಂತ. ಅಂತಹ ಅಚ್ಯುತನ ಹತ್ರ ಅವನು ಕ್ಷಮೆಯನ್ನ ಬೇಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅದರಷ್ಟ ಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸಿದ್ಧ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ.
ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಷ್ಟು ಕಾಮ್ನೆಸ್ ಬರುತ್ತೆ ಅಲ್ವಾ ಈ ತಿರಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡಾಗ. ಹೇ ಪ್ರಭುವೇ, ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ. ಕೃಷ್ಣನ ಹತ್ರ ನಾವು ಇದನ್ನ ಬರೀ ಓದಿದ್ರೆ ನಮ್ಗೆ ಎಷ್ಟು ರೋಮಾಂಚನ ಆಗತ್ತೆ. ಅವನು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇದ್ದಾನೆ, ಎದುರುಗಡೆ ನೋಡ್ಕೊಂಡು ಕೇಳ್ತಾ ಬೇಡ್ಕೊಳ್ತಾ ಇದ್ದಾನೆ ಅವನು, ಅರ್ಜುನ ಅವನ ಹತ್ರ. ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ, ವಿಶ್ವರೂಪವನ್ನು ನೋಡಿ ಸಂತೋಷನೂ ಪಟ್ಟಿದ್ದೇನೆ ನಾನಾದ್ರೆ ಭಯನೂ ಇದೆ. ಭಯ ಅಂದ್ರೆ ಎಷ್ಟೊತ್ತಂತ ಇದನ್ನ ನೋಡ್ಲಿಕ್ಕಾಗತ್ತೆ. ಅಲ್ಲಿ ಏನಿದೆ, ಅಲ್ಲಿ ಬೆಂಕಿ ಉರಿತಾ ಇದೆ, ಸಾಯ್ತಾ ಇದ್ದಾರೆ ಜನ, ತೋಳುವುದರ ಹಲವಾರು, ಅದನ್ನೆಲ್ಲ ಎಷ್ಟೊತ್ತು ಅಂತ ನಾವು ನೋಡ್ತಾ ಕೂತ್ಕೊಳ್ಲಿಕ್ಕಾಗತ್ತೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಸಾಕು ಈಗ ಕೃಷ್ಣ, ನೀ ತೋರಿಸಿದ್ದು ನಾನು ಕೇಳಿದ್ದೆ ತಪ್ಪಾಯಿತು ಅನ್ನೋ ಥರ ಅವನು ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ತೋರಿಸು ಅಂತ ಅವನ ಹತ್ರ ಬೇಡ್ಕೊಳ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಂ ಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೇ ವಿಶ್ವಮೂರ್ತಿಯೇ, ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪಾದ್ಯಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತಿದ್ದೇನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಸಹಸ್ರ ಬಾಹುವೇ ಅಂದ್ರೆ ಈಗ ಅವನು ಅಲ್ಲಿ ಅಷ್ಟು ಬಾಹುಗಳನ್ನ ಇದೆ ತೋರಿಸ್ತಾ ಇದ್ದಾನೆ ವಿಶ್ವರೂಪದಲ್ಲಿ. ಈಗ ಅವನು ಹೇಳ್ತಾ ಇದ್ದಾನೆ, ಬೇಡ್ಕೊಳ್ತಾ ಇದ್ದಾನೆ, ಈಗ ನಾನು ನಿನ್ನ ಚತುರ್ಭುಜ ರೂಪ, ನಾರಾಯಣನ ರೂಪ ನೋಡಿ, ಹೇಗೆ ಎಷ್ಟು ಕೋಮಲವಾದಂತಹ ರೂಪ, ಎಷ್ಟು ಸುಂದರವಾದಂತಹ ರೂಪ ಅಲ್ವಾ ಇದು. ಆ ಭಯಾನಕವಾದಂತಹ ವಿಶ್ವರೂಪ ಎಲ್ಲಿ? ಈ ನಾರಾಯಣನ ರೂಪ ಎಲ್ಲಿ? ಚತುರ್ಭುಜ ನಾರಾಯಣನ ರೂಪ. ಯಾಕೆಂದ್ರೆ ಅವನು ಏನು ಹಿಡಿದಿದ್ದಾನೆ ಕೈಯಲ್ಲಿ? ಪದ್ಮ, ಶಂಖ, ಚಕ್ರ, ಗದಾ, ಪದ್ಮ, ಕಮಲದ ಹೂವು, ಚಕ್ರ, ಶಂಖ ಮತ್ತು ಗದೆಯನ್ನು ಹಿಡಿದಿದ್ದಾನೆ. ಈ ರೂಪವನ್ನು ನಾನು ನೋಡಲು ಬಯಸುತ್ತೇನೆ ಅಂತ ಅವನ ಹತ್ರ ಬೇಡ್ಕೊಳ್ತಾ ಇದ್ದಾನೆ. ನ ವೇದಯಜ್ಞಾಧ್ಯಯನೈರ್ ದಾನೈರ್ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯಂ ಅಹಂ ನೃಲೋಕೆ ದೃಷ್ಟುಂ ತ್ವದೇನೇನ ಕುರು ಪ್ರವೀರ. ಕುರುಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಉಗ್ರ ರೂಪ ವಿಶ್ವರೂಪವನ್ನ ಯಾರೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಅದನ್ನ ನೀನು ನೋಡಿದ್ದೀಯಾ. ಈ ವಿಶ್ವರೂಪ ನಿನಗೆ ಮೊದಲು ಯಾರೂ ನೋಡೇ ಇರಲಿಲ್ಲ ಅಂತ ಹೇಳ್ತಾನೆ. ಏಕೆಂದ್ರೆ ಇದು ಯಾವುದೇ ರೀತಿಯಾದಂಥ ಇದೆಲ್ಲ ಪುಣ್ಯದ ಕೆಲಸಗಳು. ವೇದಾಧ್ಯಯನ ಮಾಡಬೇಕು, ಯಜ್ಞ ಮಾಡಬೇಕು. ಯಾರ್ಯಾರಿಗೆ ಅವನು ಹೇಳಿದ್ದಾನೆ, ಯಾರು ಬ್ರಾಹ್ಮಣರಾದವರು ವೇದಾಧ್ಯಯನ ಮಾಡಲೇಬೇಕು, ಯಜ್ಞಗಳನ್ನೂ ಮಾಡಬೇಕು. ಆದರೆ ಕ್ಷತ್ರಿಯರಾದವರು ಅವರ ಕರ್ತವ್ಯವನ್ನು ಮಾಡಬೇಕು, ವೈಶ್ಯರಾದವರು ಅವರ ಕರ್ತವ್ಯವನ್ನು ಮಾಡಬೇಕು, ಶೂದ್ರರಾದವರು ಅವರ ಕರ್ತವ್ಯವನ್ನು ಮಾಡಲೇಬೇಕು. ಅದರಿಂದ ಅವರು ಮಾಡಲೇಬೇಕು, ಇದನ್ನ ಮಾಡ್ಕೊಂಡು ಹೋಗಬೇಕು. ಅದು ಅವರ ಕರ್ತವ್ಯ. ಅವರು ವೇದಾಧ್ಯಯನದಿಂದ ಜ್ಞಾನ ಸಿಗತ್ತೆ. ಆ ಜ್ಞಾನದಿಂದ ಅವ್ರು ಏನು ಮಾಡ್ಬೋದು? ಭಗವಂತನ ಕುರಿತನ್ನು ಅರ್ಥ ಮಾಡಿಕೊಂಡು ಅವರು ಭಗವಂತನ ಧಾಮಕ್ಕೆ ಹೋಗ್ಬೋದು. ಅದರಿಂದ ವೇದಾಧ್ಯಯನ, ಯಜ್ಞ ಮಾಡುವುದರಿಂದ, ಅಥವಾ ಉಗ್ರವಾದ ತಪಸ್ಸು, ಧ್ಯಾನ, ಅಷ್ಟಾಂಗ ಯೋಗದ ಪ್ರಕಾರ ಆ ರೀತಿಯಾಗಿ, ಅಥವಾ ದಾನ ಅಥವಾ ಪುಣ್ಯ ಕರ್ಮ ಮಾಡುವುದರಿಂದಾಗಲಿ ಇದು ಈ ರೂಪ, ಇವನ ಉಗ್ರ ರೂಪ ಏನಿತ್ತು ಇವಾಗ ವಿಶ್ವರೂಪ, ಅದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನ ಇಲ್ಲಿ ಅವನು ಹೇಳ್ತಾನೆ. ಒಂದು ಪ್ರಶ್ನೆ ಗುರುಗಳೇ. ಹಾ, ಕೃಷ್ಣ ಪುಟ್ಟ ಮಗುವಾಗಿದ್ದಾಗ ಯಶೋದೆ ತಾಯಿಗೆ ತನ್ನ ಬಾಯಿಯಲ್ಲಿ ವಿಶ್ವರೂಪವನ್ನು ತೋರಿಸಿದ್ದಾರೆಂದು ಓದಿದ್ದಾನೆ. ಚತುರ್ಭುಜ ನಾರಾಯಣನ ರೂಪವನ್ನ ತೋರಿಸ್ತಾನೆ. ವಿಶ್ವರೂಪ ಯಾರಿಗೂ ತೋರಿಸಲ್ಲ ಅವನು. ನಾರಾಯಣನ ರೂಪ, ನಾರಾಯಣನ 4 ಕೈಗಳ ನಾರಾಯಣನ ರೂಪವನ್ನು ಅವನು ತೋರಿಸ್ತಾನೆ. ಅದು ಭಾಗವತಮಲ್ಲಿಯೂ ಸಹಿತ ಇದೆ. ಓಕೆ, ಆ ನಾರಾಯಣನ ರೂಪವನ್ನ ತೋರಿಸಿದಾಗ ಅವಳು ಬೇಡ್ಕೊಳ್ತಾಳೆ, ದೇವಕಿ ಇಲ್ಲ
ದೇವಕಿ ಅಲ್ಲ ಯಶೋದೆ ತಾಯಿ ಕೃಷ್ಣನ ಬಾಯಲ್ಲಿ ಮಣ್ಣು ಬಾಯಲ್ಲಿ ಬಾಯಲ್ಲಿ ಅವನು ಅವಳು ವಿಶ್ವ ಅಂದ್ರೆ ಅಂತ ಒಂದು ವಿಶ್ವ ರೂಪ ನೋಡಲ್ಲ ಅವಳು, ಅಲ್ಲಿ ಆ ಬ್ರಹ್ಮಾಂಡ ನೋಡ್ತಾಳೆ ಅವಳು. ಬ್ರಹ್ಮಾಂಡ ಅಂದ್ರೆ ಈ ವಿಶ್ವ ಭಯಾನಕವಾದ ಈ ರೂಪವನ್ನ ಅವನು ತೋರಿಸಿಲ್ಲ ಅವಳಿಗೂನು. ಬಾಯಲ್ಲಿ ಎಲ್ಲ ಅವನು ಮಣ್ಣು ಹಾಕಿದೆ, ಮಣ್ಣು ತಿಂದಿದ್ಯಾ ಅಂತ ಅವಳು ಬಾಯಿ ಕಳಿಸಿದಾಗ ಅವನು ಓಕೆ ಅದರಲ್ಲಿ ಬ್ರಹ್ಮಾಂಡ ಕಾಣಿಸತ್ತೆ ಒಂಥರ ಅವರಿಗೆ ಜಗತ್ತನ್ನ ತೋರಿಸ್ತಾನೆ. ಈ ವಿಶ್ವರೂಪಕ್ಕೂ ಅವನು ತೋರಿಸುವ ಜಗತ್ತಿಗೆ ಬ್ರಹ್ಮಾಂಡಕ್ಕೂ ವ್ಯತ್ಯಾಸ ಇದೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಯಾರಾದ್ರೂ ಓದಿ ಇದು. ನನ್ನ ಈ ಘೋರ ರೂಪವನ್ನು ನೋಡಿ ತಳಮಳಗೊಂಡಿದ್ದೀಯಾ ಮತ್ತು ವಿಭ್ರಾಂತನಾಗಿದ್ದೀಯಾ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತು ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಈಗ ಅವನು ನಾರಾಯಣನ ರೂಪವನ್ನು ಅವನಿಗೆ ತೋರಿಸ್ತಾನೆ. ಈಗ ಸಾಕು, ನೀನ್ ತಳಮಳಗೊಂಡಿದ್ದೀಯಾ, ದಿಗ್ಭ್ರಾಂತನಾಗಿದ್ದೀಯಾ, ಈಗ ಅದೆಲ್ಲ ಮುಕ್ತಾಯವಾಗಲಿ. ಆ ವಿಶ್ವರೂಪವನ್ನ ನಿಲ್ಲಿಸ್ತಾನೆ ಮತ್ತು ಅಶಾಂತಿಯಿಂದ ಮುಕ್ತನಾಗು. ಒಂಥರ ಅಶಾಂತಿ ಭಯಂಕರ ರೂಪ ನೋಡುವಂತಹದ್ದು, ಅದೇ ಶಾಂತವಾದ ಮನಸ್ಸಿನಿಂದ ಇಲ್ಲಿ ಫುಲ್ ಶಾಂತಿ ಇದೆ. ನಾರಾಯಣನ ರೂಪವನ್ನು ಅವನು ತೋರಿಸ್ತಾನೆ. ಅವನು ಆ ರೀತಿಯಾಗಿ ಓದಿ ಯಾರಾದ್ರು. ಹರೇ ಕೃಷ್ಣ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಡೆಗೆ ತನ್ನ ಎರಡೂ ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಈ ರೀತಿಯಾಗಿ ನಾರಾಯಣನ ರೂಪವನ್ನು ತೋರಿಸಿ ಅವನು ತನ್ನ ಮೂಲ ರೂಪಕ್ಕೆ ಬರ್ತಾನೆ. ಕೃಷ್ಣನ ಮೂಲ ರೂಪ ಎರಡು ಕೈಗಳ ರೂಪ. ಸೊ ಆ ರೀತಿಯಾಗಿ ಅವನು ಎರಡು ಕೈಗಳ ರೂಪವನ್ನ ತೋರಿಸಿ ಅರ್ಜುನಿಗೆ ಧೈರ್ಯವನ್ನ ಕೊಡ್ತಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಾದ್ರೂ ಓದಿ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆ ಎಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ದೇವೋತ್ತಮ ಪರಮಪುರುಷನು ಹೀಗೆ ಎಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಭಗವಂತನ ಎರಡು ಕೈಗಳ ಕೃಷ್ಣನ ಮೂಲ ರೂಪವನ್ನು ನೋಡುವುದು ಸಹಿತ ಅದು ಸಹಿತ ಬಹಳ ಅಂದ್ರೆ ಎಲ್ರಿಗೂ ನೋಡ್ಲಿಕ್ಕೆ ಸಿಗುವುದಿಲ್ಲ. ದೇವತೆಗಳು ಸಹಿತ ಆ ರೂಪವನ್ನು ನೋಡ್ಲಿಕ್ಕೆ ಹಂಬಲಿಸ್ತಾ ಇರ್ತಾರೆ. ಆದ್ರೆ ಅವನು ಆ ರೂಪಕ್ಕೆ ಬರ್ತಾನೆ. ಅಂದ್ರೆ ನಾವು ಅಂದ್ರೆ ಹಲವಾರು ಯಾವ್ದಾದ್ರು ಒಂದು ಗಣ್ಯ ವ್ಯಕ್ತಿಗಳು, ಉದಾಹರಣೆಗೆ ನಾವು ನರೇಂದ್ರ ಮೋದಿನೇ ತಗೊಳ್ಳೋಣ. ಅವ್ರು ನಮ್ಗೆ ನರೇಂದ್ರ ಮೋದಿ ಯಾರಂತ ಗೊತ್ತಿಲ್ಲದೆ ಇದ್ದಾಗ ಅವರೊಂದು ಆರ್ಡಿನರಿ ಮನುಷ್ಯನಾಗಿ ನಾವು ಅವ್ರನ್ನ ನೋಡ್ತಾ ಇದ್ರೆ, ಸಡನ್ ಆಗಿ ಅವರು ಈ ದೇಶದ ಪ್ರಧಾನಿ ಅಂತ ಗೊತ್ತಾದಾಗ ಅದೊಂಥರ ಡಿಫ್ರೆಂಟ್ ಆಗುತ್ತೆ. ಅದಕ್ಕೆ ಅವನು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಕೃಷ್ಣನನ್ನ ಅರ್ಥ ಮಾಡಿಕೊಂಡು ನಾವು ನೋಡಿದಾಗ ಅದು ಅವನನ್ನು ಸರಿಯಾಗಿ ನಾವು ನೋಡಿದ ಹಾಗೆ. ಇಲ್ಲ ಅಂದ್ರೆ ಅವನು ನೋಡಿನೂ ಪ್ರಯೋಜನ ಇರುವುದಿಲ್ಲ ಅಂತ ಅವನನ್ನು ನಾವು ಆ ರೀತಿಯಾಗಿ ಅರ್ಥ ಮಾಡಿಕೊಂಡೆ. ಅದರಿಂದ ಕೃಷ್ಣನಿಗೆ ಭಕ್ತಿ ಮಾಡುವಾಗ್ಲೂ ಅಷ್ಟೇನೆ, ಅವನಿಗೆ ನಾವು ಮೊದಲು ಶರಣಾಗತರಾಗಬೇಕು. ಸೊ ಶರಣಾಗತಿ ಆದ್ಮೇಲೆ ಅವನನ್ನ ದೇವೋತ್ತಮ ಪರಮಪುರುಷ ಅಂತ ನಾವು ಸ್ವೀಕಾರ ಮಾಡಿದ ಮೇಲೆ ನಮಗೆ ಅವನಿಗೆ ಭಕ್ತಿ ಮಾಡಲಿಕ್ಕೆ ಸುಲಭವಾಗುತ್ತೆ. ಭಕ್ತಿ ಬರುತ್ತೆ, ನ್ಯಾಚುರಲ್ ಆಗಿ ಭಕ್ತಿ ಬರುತ್ತೆ ನಾವು ಶರಣಾಗತರಾದ್ಮೇಲೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಕೇಳ್ತಾ ಇದ್ರು, ನಮಗೆ ಶರಣಾಗತರಾಗ್ಲಿಕ್ಕೆ ಭಗವಂತನಿಗೆ ಎಷ್ಟು ಸಮಯ ಬೇಕು? ಯಾರಾದ್ರೂ ನೀವು ಗೆಸ್ ಮಾಡ್ತೀರಾ? ನಾವು ಭಗವಂತನಿಗೆ ಶರಣಾಗತರಾಗಬೇಕಂದ್ರೆ ನಮಗೆ ಎಷ್ಟು ಸಮಯ ಬೇಕು? ನಿಮಿಷದಲ್ಲಿ ಅಲ್ವಾ? ಒಂದು ಏನು ಎಷ್ಟು ಬೇಕು ಹೊತ್ಬೇಕಾಗತ್ತೆ ನಾವು ಅವನಿಗೆ? ನಾನು ನಿನಗೆ ಶರಣಾಗತನಾದ ಆತ್ಮ ಅಂತ ಹೇಳಿ ಅವನ ಸೇವೆಯಲ್ಲಿ ನಾವು ನಿರತರಾಗ್ಲಿಕ್ಕೆ ಎಷ್ಟು ಹೊತ್ತು ನಮ್ಮ ಮನಸ್ಸು ಆ ಕ್ಷಣದಿಂದ ಅವನ ಸೇವೆಗೆ ಸ್ಟಾರ್ಟ್ ಆಗತ್ತೆ. ಆ ಕ್ಷಣ, ಒಂದು ಕ್ಷಣ ಸಾಕು ನಮಗೆ, ನಿಮಿಷನೂ ಬೇಡ. ಒಂದು ಕ್ಷಣ, ಈ ಕ್ಷಣದಲ್ಲಿ ನಾವು ಅವನಿಗೆ ಶರಣಾಗತರಾದ್ರೆ ನಾವು ಅವನ ಸೇವೆಯನ್ನ ಮಾಡಬಹುದು. ಭಕ್ತ್ಯಾ ತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟಂಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ.
ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಹರೇ ಕೃಷ್ಣ. ಒಂದ್ಸಲ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಏನನ್ಸತ್ತೆ ಅಂದ್ರೆ ನಾವು ಎಷ್ಟು ಮೂರ್ಖರು, ನಾವು ಎಷ್ಟು ಅಂದ್ರೆ ಈ ಸೆನ್ಸ್ ಗ್ರಾಟಿಫಿಕೇಶನ್ ಹಿಂದೆ ಹೋಗ್ತೇವೆ, ಇಂದ್ರಿಯ ತೃಪ್ತಿಯ ಹಿಂದೆ ಹೋಗ್ತೇವೆ, ಭಗವಂತನನ್ನ ಮರೀತೇವೆ, ನಮಗೆ ಭರವಸೆನೇ ಇಲ್ಲ. ಆ ರೀತಿಯಾಗಿ ನಾವು ಮೂರ್ಖರ ಥರ ಇರ್ತಾ ಆದ್ರೆ ಅವನು ಇಲ್ಲಿ ಎಷ್ಟು ನಮಗೆ ಮಕ್ಕಳಿಗೆ ಹೇಳಿದ ಹಾಗೆ ಪ್ರತಿಯೊಂದನ್ನು ತಿಳಿಸಿದ್ದಾನೆ ಅವನು ಭಗವದ್ಗೀತೆಯಲ್ಲಿ. ಅವನು ಏನು ಹೇಳ್ತಾ ಇದ್ದಾನೆ, ಭಗವಂತನ ಕೃಷ್ಣನನ್ನ ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಸೊ ಕೃಷ್ಣ ನಮಗೆ ತೆರೆದುಕೊಳ್ತಾನೆ, ಅವನ ಪೂರ್ತಿ ಪ್ರಪಂಚ ನಮಗೆ ತೆರೆದುಕೊಳ್ಳುತ್ತೆ ಯಾವಾಗ ನಾವು ಒಂದೇ ಮನಸ್ಸಿನಿಂದ ಅವನ ಭಕ್ತಿಯನ್ನ ಮಾಡಲಿಕ್ಕೆ ಹೋದಾಗ. ಆ ಮನಸ್ಸನ್ನು ಅನ್ನುವಂತಹದ್ದು ಏಕಚಿತ್ತದ ಭಕ್ತಿ ಸೇವೆ, ಅದರಿಂದ ಮಾತ್ರ ಅವನನ್ನ ನಾವು ಇದು ರಹಸ್ಯ, ಅವನೇ ಒಂದು ದೊಡ್ಡ ರಹಸ್ಯ. ಇಲ್ಲಾಂದ್ರೆ ನಾವು ಹೇಳ್ತಾ ಇರ್ತೇವೆ ಕೃಷ್ಣ ಹಾಗೆ ಕೃಷ್ಣ ಹೇಗೆ, ಏನೋ ಒಂದು ಅಲ್ಲಿ ಒಂದು ಕತೆ ಓದ್ತೇವೆ, ಇಲ್ಲಿ ಒಂದು ಕತೆ ಓದ್ತೇವೆ, ಆಯ್ತು ಅಲ್ಲಿಗೆ ಮುಗೀತು, ಮತ್ತೆ ಹೇಳ್ತೇವೆ, ಮತ್ತೇನೋ ಒಂದು ಸೆನ್ಸ್ ಗ್ರಾಟಿಫಿಕೇಶನ್, ಅಲ್ಲಿ ಹೋಗಿ ಹೊಟ್ಟೆ ತುಂಬ ಏನೋ ತಿನ್ನೋದು, ಅದು ಮಾಡೋದು, ಇದು ಮಾಡೋದು, ಏನೋ ಒಂದಿಷ್ಟು ಮಾಡ್ಕೊಳ್ತಾ ಇರ್ತೇವೆ. ಆದರೆ ಅವನ ಬಗ್ಗೆ ನಾವು ಪೂರ್ತಿಯಾಗಿ ಅರಿತುಕೊಂಡಾಗ ನಾವು ಮಾಡುವ ಭಕ್ತಿ, ಅವನನ್ನು ನೋಡುವ ರೀತಿ, ಆ ರೀತಿಯಾಗಿ ಮಾಡುವುದರಿಂದ ಅವನನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಸ್ಕಾನ್ ಕೃಷ್ಣ ತುಂಬಾ ಸುಂದರವಾಗಿದ್ದಾನೆ ಗುರುಗಳೇ. ಹರೇ ಕೃಷ್ಣ ಮಾತಾಜಿ. ಇಸ್ಕಾನ್ ಕೃಷ್ಣ ತುಂಬಾ ಸುಂದರವಾಗಿ. ಕೃಷ್ಣನೇ ಸುಂದರ. ಇಸ್ಕಾನ್ ಕೃಷ್ಣ ಅಂತಲ್ಲ, ಕೃಷ್ಣನೇ ಸುಂದರ. ಇಸ್ಕಾನ್ ಕೃಷ್ಣ ಕೃಷ್ಣ ಇಲ್ಲ, ಕೃಷ್ಣನೇ ಸುಂದರ. ಅವನಷ್ಟು ಇರುವಂತ ಸೌಂದರ್ಯ ಬೇರೆ ಯಾರ ಹತ್ರ ಇದೆ? ಆದ್ರಿಂದ ಅಂದ್ರೆ ನೀವು ಮೂರ್ತಿಯನ್ನ ನೋಡಿ ಹೇಳ್ತೀರಾ, ಮೂರ್ತಿಯಲ್ಲಿ ಕೃಷ್ಣ ಇರ್ತಾನೆ, ಯಾವಾಗಲೂ ಇರ್ತಾನೆ. ನಾವು ಭಕ್ತಿಯನ್ನ ಮಾಡಿದಾಗ ಅವನ ಪೂಜೆಯನ್ನ ಪ್ರತಿನಿತ್ಯ ನೀವು ಮನೆಯಲ್ಲಿ ಒಂದು ಚಿಕ್ಕ ಕೃಷ್ಣನ ಮೂರ್ತಿಯನ್ನ ಇಟ್ಟು ಭಕ್ತಿಯಿಂದ ಅವನಿಗೆ ಪೂಜಿಸಿ, ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಅನ್ಸತ್ತೆ ಆ ಪೂಜೆ ಮಾಡ್ಲಿಲ್ಲ ಅಂದ್ರೆ ಅವತ್ತಿನ ದಿವಸ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನೇ ಕೇಳ್ತಾನೆ. ಅಂದ್ರೆ ಒಂದು ಕಥೆ ಇದೆ. ಅಂದ್ರೆ ಒಂದು ಭಕ್ತರು ಯಾವಾಗಲೂ ಈ ರೀತಿಯಾಗಿ ಮಾಡಿದ್ರು. ಆದ್ರೆ ಒಂದೆರಡು ದಿವಸ ಇರ್ಲಿಲ್ಲಂತೆ ಮನೆಯಲ್ಲಿ. ಪ್ರತಿನಿತ್ಯ ನೈವೇದ್ಯ ಮಾಡೋದು ಅವನಿಗೆ ಏನಾದ್ರೂ ಅರ್ಪಿಸುವಂತಹದ್ದು, ಬಾಲಕೃಷ್ಣನನ್ನ ಪೂಜೆ ಮಾಡಿಕೊಂಡು. ಆದ್ರೆ 2-3 ದಿವಸ ಅವ್ರು ಇರ್ಲಿಲ್ಲ. ಆಮೇಲೆ ಅವನು ಬಂದು, ಇಲ್ಲ ಹಸಿವಾಗ್ತಾ ಇದೆ. ಏನು ಹಸಿವಾಗ್ತಾ ಇದೆ ನನಗೆ? ಯಾಕೆಂದ್ರೆ ನಾನು ನಿನ್ನ ಅಂದ್ರೆ ಅವಳು ಬಾಲಕೃಷ್ಣ ಅಂದ್ರೆ ಅವನು ತಾಯಿಯ ರೂಪದಲ್ಲಿ ಆ ಭಕ್ತಿಯನ್ನ ಕೃಷ್ಣ ಅಲ್ಲಿ ನೋಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಂತೆ ಈಗ ಬಂದು, ಅಂದ್ರೆ ಆ ರೀತಿಯಾಗಿ ನಮಗೆ ವೇದನೆ ಆಗತ್ತೆ, ಭಕ್ತರಿಗೆ ವೇದನೆ ಆಗತ್ತೆ. ಆ ರೀತಿಯಾಗಿ ನಾವು ಅವನನ್ನು ಮಾಡುವಾಗ ಖಂಡಿತವಾಗಿ ಅವನು ನಮ್ಮ ಹತ್ರ ಭಕ್ತರ ಹತ್ರ ಮಾತಾಡ್ತಾನೆ. ಅದೇ ಪ್ರಭುಪಾದರು ಹೇಳ್ತಾರೆ, ಆ ವಿಗ್ರಹ ಅನ್ನುವಂಥದ್ದು ಬರೀ ವಿಗ್ರಹ ಅಲ್ಲ, ಅಲ್ಲಿ ಕೃಷ್ಣ ನೆಲೆಸಿರ್ತಾನೆ. ಭಕ್ತಿಯಿಂದ ನಾವು ಅವನಿಗೆ ನಡ್ಕೊಂಡಾಗ ಅವನ ಜೊತೆಗೆ ನಾವು ಅಲ್ಲಿ ಮಾತಾಡಬಹುದು ಅಂತ. ಅದರಿಂದ ಹೀಗೆ ಮಾತ್ರ ನನ್ನ ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಸೊ ಅವನನ್ನ ತಿಳಿಬೇಕಂದ್ರೆ ಮೊದಲು ನಮ್ಮ ಮನಸ್ಸು ಅವನಲ್ಲಿ ಸ್ಥಿರವಾಗಬೇಕು. ಹರಿಚಿತ್ತ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮತ್ಕರ್ಮೋ ಮದ್ಭಕ್ತಃ ಸಂಘವರ್ಜಿತಃ ನಿರ್ವೈರಃ ಸರ್ವಭೂತೇಶೋ ಯಸ್ಸ ಮಾವೇತಿ ಪಾಂಡವ. ಹರೇ ಕೃಷ್ಣ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರ ಆಶ್ರಯದಲ್ಲಿ ಇಸ್ಕಾನ್ನಲ್ಲಿ ನಾವು ಮಾಡ್ತಾ ಇರೋದು ಇದೇ ಕೆಲಸ, ಬೇರೆ ಏನು ಕೆಲಸ ಇಲ್ಲ. ಏನು? ಕಾಮ್ಯ ಕರ್ಮದ ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ. ಇದು ಒಂಥರ ಕಲ ಅಂದ್ರೆ ಏನೋ ಒಂಥರ ಲೇಪ, ಅದು ಕಷ್ಟ, ಅದನ್ನು ತೆಗೆದುಹಾಕ್ಬೋದು ಅಲ್ವಾ? ಅದನ್ನು ತೆಗೆದುಹಾಕ್ಲಿಕ್ಕೆ ನಾವೇನ್ ಮಾಡಬೇಕು? ಮನಸ್ಸನ್ನ ಪೂರ್ತಿಯಾಗಿ ಹರಿಯಲ್ಲಿ ಕೇಂದ್ರೀಕರಿಸಬೇಕು. ಉದ್ದೇಶ ಇಷ್ಟೇ. ಯಾಕೆಂದ್ರೆ ಅವರು ನಮಗೆ ಒಂದು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ, ಒಂದು ವೇದಿಕೆ ಇದೆ, ಕೃಷ್ಣ ಪ್ರಜ್ಞೆಯ ವೇದಿಕೆ ಇದೆ. ಇಲ್ಲಿ ನಮಗೆ ಭಕ್ತರ ಸಂಘದಲ್ಲಿ ಯಾವಾಗಲೂ ಈಗ ಇಲ್ಲಾಂದ್ರೆ ಏನಾಗತ್ತೆ?
ಸಹವಾಸ ದೋಷ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯಾಗಿ ನಾವು ಈ ಕಡೆ ಬಂದರೆ ನಾವೇನು ಹೇಳ್ತೇವೆ, ಇಲ್ಲಿ ದೇವರ ಕಡಿಮೆ ಬಾಕಿದ್ದೆಲ್ಲ ಜಾಸ್ತಿ, ಆ ಥರ ಆಗ್ಬಿಡತ್ತೆ. ಏನು ಅಲ್ವಾ, ದೇವರು ಯಾವಾಗಲೂ ಮಾಡೋದೇ ಇದ್ದೇ ಇದೆ ದೇವ್ರದ್ದು. ಬಟ್ ಮೊದಲೇ ಆದರೆ ನಾವು ಫಸ್ಟ್ ನಮ್ಮ ಇಂದ್ರಿಯ ತೃಪ್ತಿಯನ್ನು ಮಾಡ್ಕೊಳ್ಳೋಣ, ಬಾಯಿ ರುಚಿ ತೋರಿಸೋಣ, ಅಥವಾ ಬೇರೆ ರೀತಿ ಎಲ್ಲ ಇಂದ್ರಿಯಗಳು. ಸೊ ಆ ರೀತಿಯಾಗಿರುತ್ತೆ. ದೇವ್ರದ್ದು ಭಕ್ತಿ ಇದ್ದೇ ಇದೆಯಲ್ಲ. ಬೆಳಗ್ಗೆ ಎಲ್ಲೋ ಒಂದ್ಸಲ ಎದ್ದ ಕೈಕಾಲು ಮುಖ ತೊಳೆದು ದೇವರಿಗೆ ಒಂದು ದೀಪ ಹಚ್ಬಿಟ್ರೆ ಮುಗಿದೋಯ್ತು ಭಕ್ತಿ. ಒಂದು ನಮಸ್ಕಾರ ಹೊಡೆದ್ರೆ ಮುಗಿದೋಯ್ತು ಭಕ್ತಿ. ಆಮೇಲೆ ನಾವು ಏನು ಬೇಕಾದರೂ ಮಾಡ್ಕೋಬಹುದು. ಆ ರೀತಿ ಇದಲ್ಲ. ಅಂದರೆ ಮನಸ್ಸು ಸದಾ ಹರಿಯನ್ನು ಧ್ಯಾನಿಸಬೇಕು, ಹರಿಯನ್ನು ಅವನ ಚಿಂತನೆಯನ್ನು ಮಾಡಬೇಕು. ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನು. ಸೊ ಯಾರು ನನಗಾಗಿ ಕರ್ಮಗಳನ್ನು ಮಾಡುವನು ಅವನಿಗೋಸ್ಕರ ಕೆಲಸವನ್ನು ಮಾಡಬೇಕು. ಫಲಗಳನ್ನು ಅಪೇಕ್ಷಿಸದೆ ಎಲ್ಲವನ್ನೂ ನಮ್ಮ ಕರ್ತವ್ಯ ಅಂತ ಮಾಡಬೇಕು. ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲ ಜೀವಿಗಳ ಮಿತ್ರನು. ಯಾಕೆಂದ್ರೆ ಅವನು ಭಕ್ತನಾದವನು ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣ್ತಾನೆ, ಎಲ್ಲ ಜೀವಿಗಳನ್ನು ಒಂದೇ ರೀತಿಯಾಗಿ ಕಾಣ್ತಾನೆ. ಅಂದರೆ ನಾನು ಒಂದು ಜೀವಿ, ನೀವೆಲ್ಲರೂ ಒಂದು ಜೀವಿಗಳು, ಅಥವಾ ಯಾವುದೋ ಒಂದು ಪ್ರಾಣಿಯ ಶರೀರದಲ್ಲಿ ಇರುವಂತಹವನು ಒಂದು ಜೀವಿ, ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣ್ತಾನೆ. ಯಾಕೆಂದ್ರೆ ಆ ಶರೀರ ಸಿಕ್ಕಿರೋದು ಈ ಐಹಿಕ ಪ್ರಪಂಚದ ನಾಯಿಗೆ, ನಾವೇನು ಹೇಳ್ತಾ ಅಲ್ಲಿರುವಂತಹ ಜೀವಿಗೆ ಆ ನಾಯಿಯ ಶರೀರ ಸಿಕ್ಕಿರುವುದು ಅವನ ಹಿಂದಿನ ಕರ್ಮಗಳ ಫಲದಿಂದ. ಆ ಕರ್ಮಗಳ ಫಲ ಹೀಗೆ ಏನಾದರೂ ಮಾಡಿಬಿಡತ್ತೆ, ನಮ್ಗೆ ಗೊತ್ತಾಗಲ್ಲ ಅದು. ಆ ಕರ್ಮದ ಜಟಿಲತೆಯೇ, ಬಂಧನದ ಜಟಿಲತೆಯೇ ಅಷ್ಟು ನಮಗೆ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ನಾವು ಏನಾಗ್ತೀವಿ ಆಗೋದಿಲ್ಲ ಅನ್ನುವಂಥದ್ದು. ಸೊ ಅದರಿಂದ ಅವನು ಹೇಳ್ತಾನೆ, ನಿಶ್ಚಯವಾಗವರು ನನ್ನಲ್ಲಿಗೆ ಬರ್ತಾರೆ ಯಾರು ಏಕಚಿತ್ತದ ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಅವನ ಭಕ್ತಿಯಲ್ಲಿ ನಾವು ಸೇರಿದಾಗ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿಯತ್ತೆ. ವಿಶ್ವರೂಪ ದರ್ಶನ ಅವನು ತೋರಿಸಿ ಆಮೇಲೆ ಅರ್ಜುನ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಮೇಲೆ ಮತ್ತೆ ವಾಪಸ್ ನಾರಾಯಣನ ರೂಪವನ್ನು ತೋರಿಸಿ ತನ್ನ ಮೂಲ ರೂಪ ಕೃಷ್ಣನ ರೂಪಕ್ಕೆ ಬರ್ತಾನೆ. ಆಮೇಲೆ ಹೇಳ್ತಾನೆ, ಅವನ ತಿಳ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ಏಕಚಿತ್ತದ ಭಕ್ತಿ ಸೇವೆಯನ್ನು ಮಾಡಿದರೆ ನಾವು ಅವನ ರಹಸ್ಯಗಳನ್ನು ಭೇದಿಸಬಹುದು. ಇಲ್ಲ ಅಂದರೆ ಕೃಷ್ಣ ಒಂದು ರಹಸ್ಯವಾಗಿಯೇ ನಮಗೆ ಉಳಿತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇತ್ತು? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶಂಕರ್ ಪ್ರಭುಜಿ, ಹರೇ ಕೃಷ್ಣ. ಲೋಕೇಶ್ ಪ್ರಭು, ಡಾಕ್ಟರ್ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹೇಗಿದ್ದೀರಾ? ಚೆನ್ನಾಗಿದೆ. ಧನ್ಯವಾದ. ಏನಿಲ್ಲ, ಇವತ್ತಿನ ದಿನಮಾನ್ಯಗಳಲ್ಲಿ ನಾವು ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ನಿಷೇಧ ಅಂತ ಹೇಳಿ ಅಲ್ಲಿ ಅರ್ಚಕರಿಗೆ ಕೊಡ್ತಾರೆ ಎಲ್ಲ ಗಮನಿಸ್ತಾ ಇದ್ದೇವೆ. ಅಲ್ಲಿಯ ಪ್ರಧಾನ ಅರ್ಚಕರನ್ನ ಅವರು ಬಂದಿರೋದು, ಮತ್ತೆ ಮೊನ್ನೆ ತಾನೇ ಒಂದು ಚಿತ್ರವನ್ನು ನೋಡಿದ್ವಿ. ಬಟ್ ಬಯಲಿನಲ್ಲಿ ಒಬ್ಬ ಅರ್ಚಕರ ನೇಣು ಹಾಕಿರೋದು ನೋಡಿದ್ರೆ ನನಗೆ ನಿಜವಾಗ್ಲೂ ವೇದನೆ ಆಗ್ತದೆ. ಹಾಗೆ ಒಬ್ಬ ಟ್ರೈಬ್, ಅವಳು ಬಿಲಾಂಗ್ಸ್ ಟು ಹಿಂದೂ ಐ ಥಿಂಕ್, ಆಕೆನ ಕಟ್ಟಿಗೆನಲ್ಲಿ ಹೊಡಿತಾ ಇರೋದು ನೋಡಿದ್ರೆ ನಾವಂತೀವಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು, ಅಧರ್ಮ ಎಲ್ಲಿ ನೆಲೆಸುತ್ತೋ ಅಲ್ಲಿ ನಾನು ಪ್ರವೇಶ ಮಾಡ್ತೇನೆ ಅಂತ ಹೇಳಿ. ಈ ಆ ಭಗವಂತನ ವಿಶ್ವರೂಪ ಏನಾದ್ರೂ ಇಲ್ಲಿ ಕಾಣಿಸಿದ್ದೆ ಆದ್ರೆ ಆ ಒಂದು ಈ ಅಧರ್ಮಿಗಳನ್ನ ಸ್ವಲ್ಪ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಭಗವಂತ ಯಾವತ್ ಕಣ್ ತೆರಿತಾರೋ ಗೊತ್ತಿಲ್ಲ. ನಮ್ಮ ಭಾರತದಲ್ಲಂತೂ ನಾವು ಅನ್ಕೊಂಡಿದ್ವಿ ಕೃಷ್ಣನ ರೂಪದಲ್ಲೇ ಮೋದಿಯವರು ತಮ್ಮ ಕಾರ್ಯಾಚರಣೆಯನ್ನ ಮಾಡ್ತಾ ಬಂದ್ರು ಅಂತ ಹೇಳಿ. ಆ ವಿಶ್ವರೂಪ ಏನಾದ್ರೂ ನಮ್ಮ ಏನು ಆದಿತ್ಯ ಯೋಗಿಯವರ ರೂಪದಲ್ಲಿ ಬರ್ಬೋದ ಅನ್ನೋದೆಲ್ಲ ಆಶಾಭಾವನೆ ಅಂತ ಅನ್ಕೊಂಡಿರ್ತೇನೆ. ಅತಿಯಾಗಿ ಮಾತಾಡಲಿಕ್ಕೆ ಕ್ಷಮೆ ಇರ್ಲಿ. ಇರ್ಲಿ, ತೊಂದರೆ ಇಲ್ಲ. ಭಗವಂತ ಖಂಡಿತವಾಗಿಯೂ ರಕ್ಷಣೆ ಮಾಡ್ತಾನೆ. ಕೆಲವರು ಅವರವರ ಕರ್ಮ ಫಲಗಳನ್ನ ಅಲ್ಲಿ ಅನುಭವಿಸ್ತಾ ಇರ್ತಾರೆ. ಇನ್ನೊಂದು ಅಲ್ಲಿ ನೀವು ಹೇಳ್ಬೋದು, ಯಾಕೆ ಅಲ್ಲಿ ಆ ಥರ ಒಂದು ಸಿಚುವೇಶನ್ ಇದೆ ಅನ್ನುವಂಥದ್ದು. ಆ ಥರ ಒಂದು ಸಿಚುವೇಶನ್ನಿಗೆ ಅದು ಒಂದು ಬೇರೆ ಯಾವುದೋ ಒಂದು ಕಾರಣ ಇರಬಹುದು. ಭಗವಂತ ನೋಡದೆ ಅಂತನೂ ಇರುವುದಿಲ್ಲ. ಎಲ್ಲಿ ಅವನು ಖಂಡಿತವಾಗಿ ಒಂದು ಶಾಸ್ತಿ ಅಂತೂ ಆಗೇ ಆಗತ್ತೆ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಅವರು ತಿಳ್ಕೊಳ್ಬಹುದು. ಅಂದರೆ ಅಧರ್ಮಿಗಳು ಹಿಗ್ಗಾಮುಗ್ಗ ಏನಾದರೂ ಮಾಡ್ತಾ ಇರ್ಬೋದು. ಇಲ್ಲಿ ಯಾರು ಎಸ್ಪೆಷಲಿ
ಇಸ್ಕಾನಿನಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ. ಅಲ್ಲಿ ಇಸ್ಕಾನ್ ಫಾಲೋವರ್ಸ್ ಬಹಳ ಸ್ಟ್ರಿಕ್ಟ್ ಆಗಿ ಆಚರಣೆ ಮಾಡಿಸ್ತಾರೆ. 16 ರೌಂಡ್ ಜಪ ಮಾಡ್ತಾರೆ, ಪ್ರಸಾದವನ್ನ ಊಟ ಮಾಡ್ತಾರೆ. ಅಂದ್ರೆ ಇಸ್ಕಾನಿನಲ್ಲಿಯೇ ಇರುವಂತಹವರು. ಕೆಲವು ಭಕ್ತರು ಹೊರಗಿಂದ ಅಟ್ಯಾಚ್ ಆಗಿರುವವರು ಸ್ವಲ್ಪ ಅಂದ್ರೆ ಕರ್ಮಿಗಳು ಅಥವಾ ಅಂತ ಹೇಳ್ಬೋದು. ಆದ್ರೆ ಅಲ್ಲಿರುವವರು, ಆದ್ರೆ ಅಲ್ಲಿ ಹೋಗಿ ಕೆಲವರು ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ. ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಭಗವಂತನನ್ನ ಪ್ರಾರ್ಥಿಸ್ಬೇಕು, ಭಗವಂತ ಈ ತರ ಆಗ್ತಾ ಇದೆ, ನೀನೇ ನೋಡ್ಕೊಳ್ಬೇಕು ಅನ್ನುವಂಥದ್ದು. ಮತ್ತೆ ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅಲ್ಲಿರುವವರಿಗೆ ಈಗ ಸದ್ಯಕ್ಕೆ ಏನ್ ಸಹಾಯ ಬೇಕಿದೆ ಅಂತಹ ಸಹಾಯವನ್ನ ನಮ್ಮ ಕೈಯಿಂದ ಅದನ್ನ ನಾವು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಗೂನು ಒಂದು ಸ್ವಲ್ಪ ಬುದ್ಧಿ ಅನ್ನುವಂಥದ್ದನ್ನು ಅವನು ಕೊಟ್ಟಿದ್ದಾನೆ. ಅದನ್ನ ನಾವು ಸರಿ ಈಗ ಭಗವಂತನ ಸೇವೆಗೆ ಉಪಯೋಗಿಸ್ಕೋಬೇಕು. ಸೇವೆಗೆ ಭಕ್ತರ ಸೇವೆ ಮಾಡೋದು ಒಂದು ಭಗವಂತನ ಸೇವೆನೆ. ಯಾವ್ದಾದ್ರು ಒಂದು ಕಾರಣ ಇರ್ಬೋದು, ಯಾವ್ದೋ ಒಂದು ಕಾರಣವಿದೆ. ಈಗ ಆಪತ್ತು ಬರುತ್ತೆ, ಪ್ರಕೃತಿಯ ವಿಕೋಪಗಳು ಬರುತ್ತೆ ಅಲ್ವಾ? ಸೊ ಅಲ್ಲಿಯೂ ಸಹಿತ ಭಕ್ತರು ನಾಶವಾಗ್ತಾರೆ. ಅಥವಾ ಅಂದ್ರೆ ಈ ಶರೀರ ಬಿಟ್ಟು ಹೋಗುವಾಗ ಯಾರಾದ್ರೂ ಶರೀರ ಬಿಟ್ಟು ಹೋಗ್ತಾರೆ ಅಂದ್ರೆ ನಾವು ಧೈರ್ಯವನ್ನ ಕಳ್ಕೊಳ್ಬಾರ್ದು ಅಂತ ಭಗವದ್ಗೀತೆಯಲ್ಲೇ ಭಗವಂತ ಹೇಳ್ತಾನೆ. ಯಾಕಂದ್ರೆ ಅವರು ಶರೀರವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗೆ ಇನ್ನೊಂದು ಯಾವ್ದಾದ್ರು ಒಂದು ರೋಲ್ ಅವನು ಮುಂದೆ ಕೊಡ್ತಾನೆ. ಅಲ್ಲಿ ಶರೀರ ಮಾತ್ರ ನಾಶವಾಗ್ತಾ ಇದೆ, ಆತ್ಮ ನಿತ್ಯ ಸತ್ಯ ಅನ್ನುವಂತಹದ್ದು. ಸೊ ಆದ್ರೆ ದುಷ್ಕೃತ್ಯ ಆಗ್ತಾ ಇದೆ, ರಾಕ್ಷಸ ಪ್ರವೃತ್ತಿ ಅಲ್ಲಿ ಇದ್ ಮಾಡ್ತಾ ಇದೆ. ಅದಕ್ಕೆ ತಕ್ಕ ಶಾಸ್ತಿ ಆಗ್ಬೇಕು. ಅದಕ್ಕೆ ನಾವೇ ಸದ್ಯಕ್ಕೆ ಏನ್ ಮಾಡ್ಬೋದು, ನಮ್ಮ ಕೈಯಿಂದ ಆದ ಏನಾದ್ರೂ ಸಹಾಯವನ್ನ ಮಾಡ್ಬೋದು. ಮತ್ತೆ ಯಾರು ಕ್ಷತ್ರಿಯರಿದ್ದಾರೆ, ರಾಜಕಾರಣಿಗಳು, ಅವರು ನೀವ್ ಹೇಳ್ದಾಗೇನೆ ಈಗ ನೀವ್ ಹೇಳ್ದಾಗೇನೆ ಈಗ ಬರೀ ಇಂಡಿಯಾಕ್ಕಷ್ಟೇ ಅಲ್ಲ, ಮೋದಿ ಪ್ರಪಂಚಕ್ಕೆನೆ ಈಗ ನೀವು ನೋಡ್ಬೋದು. ಅವರು ಒಂದು ಲೀಡರ್ ಆಗಿ, ಅಥವಾ ಯಾಕೆ ಅಂದ್ರೆ ಅವರು ಧರ್ಮದಲ್ಲಿ ನಡೀತಾ ಇದ್ದಾರೆ. ಆದ್ರಿಂದ ಅದು ಕ್ಲಿಯರ್ ವಿಸಿಬಿಲಿಟಿ ಇದೆ. ಯಾರು ಅವರು ಧರ್ಮದಲ್ಲಿ ನಡೆಯೋದ್ರಿಂದ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಆಗ್ಲೇ ಅವರನ್ನ ಹೆಡೆಮುರಿ ಕಟ್ಟಿ ಕಳಿಸ್ಬಿಡ್ತಾ ಇದ್ರು. ಬೇರೆ ಯಾರಾದ್ರೂ ನಾವು ಹಿಂದಿನ ತುಂಬಾ ಎಜುಕೇಟೆಡ್ ಪ್ರಧಾನಮಂತ್ರಿಗಳನ್ನು ನೋಡಿದ್ದೇವೆ, ಅವರು ಯಾವ ತರ ಇದ್ರು ಅನ್ನುವಂತಹದ್ದು. ಸೊ ಈ ಒಂದು ರೀತಿಯಲ್ಲಿ ಆಗತ್ತೆ ಬಿಡಿ. ನಮ್ಮ ಸನಾತನ ಧರ್ಮ ಯಾವತ್ತೂ ಶಾಶ್ವತ, ಅದನ್ನು ಅಳಿಸ್ಲಿಕ್ಕೆ ಯಾರತ್ರೂ ಸಾಧ್ಯವಿಲ್ಲ. ಅದರಿಂದ ನಮ್ಮ ಕರ್ತವ್ಯವನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಭಕ್ತರಾಗಿ ಅಷ್ಟೇ. ಮೋದಿಜಿಯವರು ನಿಷ್ಕಾಮ ಕರ್ಮಿಗಳೇ ಅವರು, ಹಾಗಾಗಿ ಅವ್ರನ್ನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ. ಅವರನ್ನ ಎದುರಿಸ್ಲಿಕ್ಕೆ ಆಗಲ್ಲ, ಅವ್ರ ಎದುರುಗಡೆ ನಿಂತ್ಕೊಳ್ಳಿಕ್ಕೂ ಅವ್ರ ಹತ್ರ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅವರು ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟೊಂದು ಇದು ಇಲ್ಲಿಯೇ ನಮ್ಮ ಭಾರತದಲ್ಲಿಯೂ ಸಹಿತ ಅವ್ರು ಏನೆಲ್ಲ ಟ್ರೈ ಮಾಡಿದ್ರು, ಅವರ ಬುದ್ಧಿಯನ್ನ ಅಂದ್ರೆ ತೋರಿಸ್ಲಿಕ್ಕೆ ನೋಡಿದ್ರು ಕೆಲವು ರಾಜಕಾರಣಿಗಳೆಲ್ಲ ಅವ್ರ ವಿರುದ್ಧ. ಸೊ ಇರತ್ತೆ, ಭಗವಂತನ ಕೆಲವೊಂದು ಲೀಲೆಗಳು ನಡೀತಾ ಇರತ್ತೆ. ಆದ್ರೆ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಅಷ್ಟೇ. ಹರೇ ಕೃಷ್ಣ. ಕಾಲಾಯ ತಸ್ಮೈ ನಮ ಅನ್ನೋಗೆ ಅಲ್ಲಿಯ ದುಷ್ಕೃತಿಗೆ ಕಾಲವೇ ಒಂದು ಅವನೇ ಉತ್ತರ ಕೊಡ್ತಾನೆ. ಅವ್ನು ಹೇಳ್ದಾನಲ್ಲ, ಈಗ ಇಲ್ಲೂನು ಅಷ್ಟೇನೆ. ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲು ಎಷ್ಟು ಅಧರ್ಮ ನಡೀತಾ ಇತ್ತು, ಎಲ್ಲ ನಡೆದಿದೆ ಅಲ್ಲೋ. ಅದೆಲ್ಲ ಅವನು ಬರ್ತಾನೆ. ಆಮೇಲೆ ಈ ಕಲಿಯುಗದಲ್ಲಿಯೂ ಹಾಗೆ ಅವನು ಬರ್ತಾನೆ. ಅವನಿಗೆ ಸ್ವಲ್ಪ ಅಂದ್ರೆ ಸಮಯದಲ್ಲಿ ಬಂದು ಆಗ ಅವನು ಎಲ್ಲವನ್ನು, ಆದ್ರೆ ಅಲ್ಲಲ್ಲಿ ಆಗಾಗ ಏನೇನು ಅವಶ್ಯಕತೆ ಇದೆಯೋ ಅಲ್ಲಿ ಅಂಥವರನ್ನ ಕಳಿಸಿ ಅಲ್ಲಿ ಅವನು ಮತ್ತೆ ಸಹಾಯ ಮಾಡ್ತಾನೆ. ಆಗತ್ತೆ. ಈಗ ಪಾಕಿಸ್ತಾನನು ತುಂಬಾ ಹಾರಾಡ್ತಾ ಇದ್ರೆ ಈಗ ಅವರನ್ನ ಕೇಳುವವರೇ ಯಾರು ಇಲ್ಲ ಅಲ್ಲಿ. ಇಲ್ಲ, ಆ ರೀತಿ ಪರಿಸ್ಥಿತಿ ಆಗಿದೆ. ಅವರು ಇನ್ನೊಂದು ಸ್ವಲ್ಪ ದಿವಸದಿಂದ ಅವರು ನಮಗೆ ಪಾಕಿಸ್ತಾನ ಅನ್ನೋಂಥ ದೇಶನೇ ಬೇಡ, ನಾವು ಭಾರತ ಜೊತೆ ಮತ್ತೆ ವಾಪಸ್ ಒಂದಾಗ್ತೀವಿ ಅನ್ನೋದು ಹೇಳಿದ್ರೂ ತಪ್ಪಿಲ್ಲ. ಆ ರೀತಿ ಪರಿಸ್ಥಿತಿ ಇದೆ. ಸೊ ಆಗತ್ತೆ ಬಾಂಗ್ಲಾದೇಶ್. ಹರೇ ಕೃಷ್ಣ, ಧನ್ಯವಾದಗಳು. ಓಕೆ, ಧನ್ಯವಾದಗಳು ಪ್ರಭುಜಿ. ಭಕ್ತಿ ನಮನ. ನಾವೆಲ್ಲ ಒಂದ್ ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ,
हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम राम हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण कृष्ण हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण कृष्ण हरे हरे राम 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 हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे हरे राम 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 हरे हरे कृष्ण कृष्ण हरे हरे राम 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 हरे हरे कृष्ण हरे हरे राम 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 हरे हरे कृष्ण हरे हरे राम 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 हरे हरे कृष्ण हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे हरे राम 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 हरे हरे कृष्ण हरे हरे राम 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 हरे हरे कृष्ण हरे हरे राम 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 हरे हरे कृष्ण 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 हरे राम राम हरे हरे कृष्ण हरे हरे राम 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 हरे हरे कृष्ण हरे राम राम हरे हरे जय श्री कृष्ण चैतन्य प्रभु नित्यानंद चतुर्थ श्रीवास हरे कृष्ण ಧನ್ಯವಾದಗಳೆಲ್ಲರಿಗೂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜಯವಾಗಲಿ ಇಲ್ಲಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ ಧನ್ಯವಾದಗಳೆಲ್ಲರಿಗೂ ನಾಳೆ ಭಕ್ತಿ ಯೋಗದ ಕೊನೆಯ ಅಧ್ಯಾಯ ಭಕ್ತಿ ಸೇವೆ ಸೇಮ್ ಮತ್ತೆ ಆಮೇಲೆ ಜ್ಞಾನಯೋಗ ಸ್ಟಾರ್ಟ್ ಆಗುತ್ತೆ ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು.